ಬಂಧುಗಳೇ, ಡಿ ಮೆನ್ಸ್ ವಿಮೆನ್ಸ್ ಸೆಂಟರ್ ಉಜಿರೆ ಇದರ ಉದ್ಘಾಟನಾ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಜೊತೆಯಾಗ್ತಾ ಇದ್ದೇವೆ. ಈಗಾಗಲೇ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಖ್ಯಸ್ಥರಾಗಿರುವ ಸನ್ಮಾನ್ಯ ಶರತ್ ಕೃಷ್ಣ ಪಡವಣ್ಣಾಯ್ ಅವರು ನಮ್ಮ ನೂತನ ಮಳಿಗೆಯನ್ನು ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಎಲ್ಲ ಗಣ್ಯರುಗಳು ಕೂಡ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ. ಸಭಾ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಬೆಳ್ತಂಗಡಿ ಖಿಲ್ರು ಜುಮ್ಮಾ ಮಸ್ಜಿದಿನ ಅಧ್ಯಕ್ಷರಾಗಿರುವ ಬಿ ಎ ನಜೀರ್ ಅವರು, ಉಜಿರೆ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಕೇರಿಮಾರ್ ಬಾಲಕೃಷ್ಣ ಗೌಡ ಅವರು, ಈ ಸಂಸ್ಥೆಯ ಸ್ಥಾಪಕ ಪ್ರೇರಕರಾಗಿರುವ ಸಚಿನ್ ಸುಂದರ ಗೌಡ ಅವರು, ಪ್ರವೀಣ್ ಹಳ್ಳಿಮನೆ ಅವರು, ಇವತ್ತು ನಮ್ಮಿಂದ ಗೌರವವನ್ನು ಸ್ವೀಕರಿಸಲಿರುವ ಶ್ರೀಮತಿ ಅರ್ಚನಾ ರಾಜೇಶ್ ಪೈ ಅವರು, ಅದೇ ರೀತಿ ಬೆಳ್ತಂಗಡಿ ಪ್ರಶಾಂತಿ ಹರ್ಬಲ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾಗಿರುವ ಶಾಂತಾ ಬಂಗೇರ ಅವರು, ಈ ಎಲ್ಲ ಗಣ್ಯರುಗಳನ್ನು ಮಾಲೀಕರಾಗಿರುವ ಅಬ್ದುಲ್ ರಜಾಕ್ ಅವರು ಮತ್ತು ಅವರ ಮಕ್ಕಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬನ್ನಿ ಮೇಡಮ್. ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಮಾಚಾರು ಮಸ್ಜಿದಿನ ಅಧ್ಯಕ್ಷರಾಗಿರುವ ಇಲ್ಯಾಸ್ ಅವರು, ವೈಭವ್ ಹಾರ್ಡ್ವೇರ್ ಶಕ್ತಿನಗರ ಗುರುವೆಂಕೆರೆ ಇದರ ಮಾಲೀಕರಾಗಿರುವ ಸೀತಾರಾಮ ಬಾಬು ಶೆಟ್ಟಿಯವರು, ತಾವು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಬೆಳೆಯುತ್ತಿರುವ ಉಜಿರೆಗೆ ಒಂದು ಮತ್ತಷ್ಟು ಸೌಂದರ್ಯವನ್ನು ಹೆಚ್ಚಿಸುವ ರೀತಿಯಲ್ಲಿ ಒಂದು ವಿಶೇಷ ಮಳಿಗೆಯನ್ನು ಈ ಊರಿಗೆ ಕೊಡುಗೆಯಾಗಿ ಕೊಡ್ತಾ ಇರುವ ಅಬ್ದುಲ್ ರಜಾಕ್ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಈಗಾಗಲೇ ಗಣ್ಯ ಅತಿಥಿಗಳು ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ. ಧೂಮ್ ಧಮಾಕ ಡಿ ಉಪ್ಪಿನಂಗಡಿಯಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು ಅಬ್ದುಲ್ ರಜಾಕ್ ಅವರು. ಮಳೆಗಾಲದಲ್ಲಿ ಅವರ ವ್ಯಾಪಾರಕ್ಕೆ ತೊಂದರೆಯಾದ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿ ಕುಳಿತುಕೊಂಡಿರುವ ಸುಂದರಗೌಡ ಅವರು ಅವರ ಓನರ್ಶಿಪ್ಪಿಗೆ ಪಡೆದುಕೊಂಡ ಮಳಿಗೆಯ ಮುಂದೆ ಇವರು ವ್ಯಾಪಾರವನ್ನು ಮಾಡ್ತಾಯಿದ್ರು. ಮಳೆ ಬರುವಂಥ ಸಂದರ್ಭದಲ್ಲಿ ರಜಾಕ್ ಅವರು ಯಾನೊಂಜಿ ಇರ್ನ ಕೋಣೆಡು ಎನ್ನ ಬೇರ ಮನ್ಪೋಲಿ ಅಂತ ಕೇಳಿದ್ದಕ್ಕೆ ಸುಂದರಗೌಡ ಅವರು ಓನರ್ಶಿಪ್ಪಿಗೆ ಪಡೆದುಕೊಂಡ ಒಂದು ಮಳಿಗೆಯಲ್ಲಿ ಯಾವುದೇ ಕರಾರುಗಳಿಲ್ಲದೆ, ಡೆಪಾಸಿಟ್ ಇಲ್ಲದೆ, ಬಾಡಿಗೆ ಬಗ್ಗೆ ಮಾತುಕತೆ ಆಡದೆ ಅವರಿಗೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಆ ಸಂಸ್ಥೆ ಅಲ್ಲಿಂದ ಪ್ರಾರಂಭಗೊಂಡದ್ದು ಇವತ್ತು ಯಶಸ್ವಿ 15ನೇ ಮಳಿಗೆ ಉಜಿರೆಯಲ್ಲಿ ಉದ್ಘಾಟನೆ ಆಗ್ತಾ ಇದೆ ಅನ್ನುವಂಥ ಸಂತೋಷವನ್ನು ಆರಂಭದಲ್ಲಿ ತಮಗೆಲ್ಲ ತಿಳಿಸ್ತಾ, ಉಪ್ಪಿನಂಗಡಿಯಲ್ಲಿ ಇವತ್ತು ಈ ಸಂಸ್ಥೆಗೆ ಸ್ವಂತ ಕಟ್ಟಡ ಮತ್ತು ವ್ಯಾಪಾರ ಮಳಿಗೆ ಇದೆ. ಇನ್ನೊಂದು ಪಕ್ಕದ ಕಟ್ಟಡದಲ್ಲಿ ಬಾಡಿಗೆ ನೆಲೆಯಲ್ಲಿ ಇನ್ನೊಂದು ಮಳಿಗೆ ಇದೆ. ಆ ಬಳಿಕ ಬೆಳ್ತಂಗಡಿ ರಾಘವೇಂದ್ರ ನರ್ಸಿಂಗ್ ಹೋಮಿನ ಮುಂಭಾಗದಲ್ಲಿ ಒಂದು ಮಳಿಗೆಯನ್ನು ತೆರೆದಿದ್ದಾರೆ. ಆ ಬಳಿಕ ಬುಲೆಟ್ ಶೋರೂಮಿನ ಮಾಳಿಗೆಯಲ್ಲಿ ಇನ್ನೊಂದು ಪುರುಷರ ವಸ್ತ್ರಗಳ ವಿಶೇಷ ಸಂಗ್ರಹ ಆ ಒಂದು ಮಳಿಗೆಯನ್ನು ತೆರೆಯಲಾಗಿದೆ. ಗುರುವೆಂಕೆರೆಯಲ್ಲಿ ಫ್ಯಾನ್ಸಿ ಫುಟ್ವೇರ್, 1 ಗ್ರಾಮ್ ಗೋಲ್ಡ್, ಪರ್ಫ್ಯೂಮ್ಸ್ ಇತ್ಯಾದಿ ಇರುವಂತಹ ಒಂದು ವಿಶೇಷ ಮಳಿಗೆ ಗುರುವೆಂಕೆರೆಯಲ್ಲಿ ಕಾರ್ಯಾಚರಿಸ್ತಾ ಇದೆ. ಮಡಂತ್ಯಾರ್ನಲ್ಲಿ ಒಂದು ಮಳಿಗೆಯನ್ನು ತೆರೆದಿದ್ದಾರೆ. ಇತ್ತೀಚೆಗಷ್ಟೇ ಮಹಿಳೆಯರಿಗಾಗಿಯೇ ಪ್ರತ್ಯೇಕವಾದಂತಹ ಒಂದು ಮಹಿಳೆಯರೇ ಸೇಲ್ಸ್ಮ್ಯಾನ್ಗಳಾಗಿರುವ, ಮಹಿಳೆಯರಿಂದಲೇ ಉದ್ಘಾಟನೆಗೊಂಡಿರುವ, ಮಹಿಳೆಯರದೇ ವಿಶೇಷ ವಸ್ತ್ರಗಳ ಒಂದು ಮಳಿಗೆ ರಾಸ್ಬೆರಿ ಅನ್ನುವಂಥ ಶಾಪನ್ನು ಕೂಡ ಬೆಳ್ತಂಗಡಿಯಲ್ಲಿ ತೆರೆದಿದ್ದಾರೆ. ಆ ಬಳಿಕ ಚಿಕ್ಕಮಗಳೂರಿನಲ್ಲಿ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ತನ್ನ ವ್ಯಾಪಾರವನ್ನು ವಿಸ್ತರಿಸಿಕೊಂಡು
ಇವತ್ತು ಈ ಒಂದು ಸುಂದರವಾದ ಉಜಿರೆಯಲ್ಲಿ ಕೂಡ ಈಗಾಗಲೇ ನೀವು ತಾವೆಲ್ಲ ಮಳಿಗೆಯನ್ನು ವೀಕ್ಷಿಸಿದ್ದೀರಿ. ಪುರುಷರಿಗೆ ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಕೌಂಟರ್ಗಳು, ಮಕ್ಕಳ ವಿಭಾಗದಲ್ಲಿ ಕಿಡ್ಸ್ ಗಂಡು ಮಕ್ಕಳದ್ದು ಮತ್ತು ಹೆಣ್ಣು ಮಕ್ಕಳ ಪ್ರತ್ಯೇಕವಾದಂಥ ವಿಭಾಗ, ಬ್ಯಾಗ್ಸ್ಗಳು ಮಹಿಳೆಯರಿಗೆ ಸ್ಟೈಲಿಶ್ ಬ್ಯಾಗ್ಗಳು ಮತ್ತು ಪರ್ಫ್ಯೂಮ್ಸ್, 1 ಗ್ರಾಮ್ ಗೋಲ್ಡ್, ಆ್ಯಂಟಿಕ್ ಮಾಡೆಲ್ನ ಆಭರಣಗಳು ಇವೆಲ್ಲ ಒಳಗೊಂಡಿರುವಂತಹ ಒಂದು ವಿಶಿಷ್ಟವಾದ ಮತ್ತು ವಿಶಾಲವಾದಂತಹ ಒಂದು ಶೋರೂಮ್. ಈ ಶೋರೂಮ್ನಲ್ಲಿ ವಿಶೇಷವಾಗಿ ಗ್ರಾಹಕರಿಗೆ ಅನುಕೂಲಕರವಾಗಿರುವಂತಹ ವ್ಯವಸ್ಥೆಗಳು, ಓಡಾಟಕ್ಕೆ ಫ್ರೀ ಆಗಿರುವಂಥ ಜಾಗ ಇದೆ. ಎಲ್ಲ ನಮ್ಮ ಮಳಿಗೆಯನ್ನು ವೀಕ್ಷಿಸುವಂತಹ ಒಂದು ಅವಕಾಶ ಕೂಡ ಇದೆ. ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮೇಲಿನ ಅಂತಸ್ತಿನಲ್ಲಿ ಗ್ರಾಹಕರಿಗಾಗಿ ಅನುಕೂಲಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಲೇಡೀಸ್ ಕಾರ್ನರನ್ನು ಕೂಡ ಇಟ್ಟಿದ್ದಾರೆ. ಅದೇ ರೀತಿ ವ್ಯಾಪಾರಕ್ಕೆ ಧರ್ಮ ಇಲ್ಲ, ಆದರೆ ವ್ಯಾಪಾರ ಧರ್ಮ ಬಹಳ ಮುಖ್ಯ. ಮುಸಲ್ಮಾನ ಗ್ರಾಹಕರು ಬಂದರೆ ಅವರಿಗೆ ಸಮಯಕ್ಕೆ ಸಮಯವಾಗಿ ನಮಾಜ್ ಮಾಡಬೇಕಾದ್ರೆ ನಮಾಜ್ಗೂ ಕೂಡ ಒಂದು ವ್ಯವಸ್ಥೆಯನ್ನು ಅಲ್ಲಿ ವ್ಯವಸ್ಥೆಗೊಳಿಸಿದ್ದಾರೆ. ಈ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಿರುವಂತಹ ಒಂದು ಸುಂದರವಾದಂಥ ಮಳಿಗೆಯನ್ನು ಇವತ್ತು ಉಜಿರೆಗೆ ರಜಾಕ್ ಅವರು ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಅವರ ಈ ವ್ಯಾಪಾರದ ಈ ಒಂದು ಚೈತ್ರ ಯಾತ್ರೆಯಲ್ಲಿ ಅವರ ಜೊತೆಗೆ ಅವರು ಚಾಲಕನಾಗಿ ಕೆಲಸ ಮಾಡಿದರೆ ಅವರ ವಾಹನದ 4 ಚಕ್ರಗಳಾಗಿ ಅವರ 4 ಮಕ್ಕಳು ವಿಶೇಷವಾಗಿ ಅವರ ಒಂದು ಸೇವೆಯನ್ನು ಗುರುತಿಸ್ತೇವೆ. ಇರ್ಫಾನ್ ಅವರು, ಇಮ್ರಾನ್ ಅವರು, ಸಿನಾನ್ ಮತ್ತು ಸಿಮ್ರಾನ್, ಈ 5 ಮಂದಿಯೂ ಕೂಡ ಇವರೆಲ್ಲರೂ ಕೂಡ ವ್ಯಾಪಾರ ಕ್ಷೇತ್ರದಲ್ಲೇ ತೊಡಗಿಸಿಕೊಂಡಿರೋರು ಮತ್ತು ತಂದೆಯ ಆದರ್ಶವನ್ನೇ ಪಾಲಿಸಿಕೊಂಡು ಹೋಗ್ತಾ ಇರುವವರು. ಎಲ್ಲರೂ ಕೂಡ ಒಂದೇ ವ್ಯವಹಾರದಲ್ಲೇ ತೊಡಗಿಸಿಕೊಂಡಿದ್ದಾರೆ. ಇಲ್ಲದ್ರೆ ಒಬ್ಬ ಕಲೀಲಿಕ್ಕೆ ಒಬ್ಬರು ನ್ಯಾಯವಾದಿಯಾಗಿದ್ದಾರೆ, ಆದರೆ ವ್ಯಾಪಾರ ಕ್ಷೇತ್ರದಲ್ಲೇ ತಂದೆಯ ಜೊತೆಗೆ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ರಜಾಕ್ ಅವರು ಕೇವಲ ವ್ಯಾಪಾರ ಮಾತ್ರ ಅಲ್ಲ, ಸಮಾಜ ಸೇವೆಯಲ್ಲೂ ಕೂಡ ಎತ್ತಿದ ಕೈ. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ತಮ್ಮ ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ. ಬಲದ ಕೈಯಲ್ಲಿ ಕೊಟ್ಟದ್ದು ಎಡದ ಕೈಗೆ ಗೊತ್ತಾಗಬಾರ್ದು ಅನ್ನುವ ಒಂದು ಮಾತಿದೆ. ಅದೇ ರೀತಿ ರಜಾಕ್ ಅವರು ಯಾವುದೇ ಜಾತಿ ಧರ್ಮದವರು ಬಂದರೂ ಕೂಡ ಅವರನ್ನು ವಾಪಸ್ಸು ಕಳಿಸಿದ್ದು ನಮಗೆ ಯಾರಿಗೂ ಗೊತ್ತಿಲ್ಲ. ಏನಾದರೂ ಒಂದು ಕಿಂಚಿತ್ ಸಹಾಯ ಅವರಿಗೆ ಒದಗಿಸಿ ಅವರನ್ನು ಕಳಿಸಿಕೊಡ್ತಾರೆ. ವಿಶೇಷವಾಗಿ ನಾನು ಹೇಳಬೇಕಾದ್ರೆ PUC ಕಲಿತಾ ಇದ್ದಂಥ ಸಂದರ್ಭದಲ್ಲಿ ಒಂದು ತಂದೆ ತೀರ್ಕೊಂಡಿರುವಂಥ ಒಂದು ಹೆಣ್ಣು ಮಗಳನ್ನು ನಾನು ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಈ ಮಗುವಿಗೆ ಕಾಲೇಜಿಗೆ ಹೋಗುವಾಗ ಹಾಕಲಿಕ್ಕೆ ಡ್ರೆಸ್ ಇಲ್ಲ ಅಂತ ಅವ್ರಿಗೆ ಹೇಳಿದ್ದೆ ನಾನು. 2 ವರ್ಷ ಅವರು ಕಾಲೇಜಿಗೆ ಹೋಗುವಾಗ 2 ವರ್ಷದ ಪೂರ್ತಿ ಅವರ ವಸ್ತ್ರಗಳನ್ನು ಅವರು ಕೊಡುಗೆಯಾಗಿ ಕೊಟ್ಟಿದ್ದರು. ಆ ಹುಡುಗಿ ಇವತ್ತು SDMನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಪ್ರೆಸೆಂಟ್ ಇವತ್ತು ನಮ್ಮ ಪ್ರಾಂಶುಪಾಲರನ್ನು ನಾವು ಕರೆದಿದ್ದೇವೆ ಇಂಜಿನಿಯರಿಂಗ್ ಕಾಲೇಜಿನ. ಆದರೆ ಅವರ ಕಾಲೇಜಿನಲ್ಲಿ ಅಲ್ಯುಮಿನಿ ಮೀಟ್ ನಡೀತಾ ಇದೆ, ಅವರು ಭೇಟಿ ಕೊಡ್ತಾರೆ. ಅವರ ಮುಂದೆ ನಾನು ಇದನ್ನು ಹೇಳಬೇಕಂತಿದ್ದೆ. ಪ್ರತೀಕ್ಷಾ ಅಂತ ಹೇಳುವಂಥ ಹುಡುಗಿ ಜಾತಿ ಧರ್ಮವನ್ನು ನೋಡದೆ ರಜಾಕ್ ಅವರು ಎಲ್ಲರಿಗೂ ಕೂಡ ಸಹಕಾರವನ್ನು ಮಾಡ್ತಾ ಬಂದಿರುವವರು. ಅವರ ಬಹಳ ಒಂದು ಕಲ್ಪನೆಯ ಒಂದು ಕೂಸಾಗಿ ಇವತ್ತು ಉಜಿರೆಯ ಮಳಿಗೆ ಇಷ್ಟೊಂದು ಸುಂದರವಾಗಿ ನಿಮ್ಮ ಮುಂದೆ ತೆರೆದುಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲರನ್ನೂ ಕೂಡ ಪ್ರಾಸ್ತಾವಿಕವಾಗಿ ಇಷ್ಟು ಮಾತನ್ನು ಹೇಳ್ತಾ, ಈಗಾಗಲೇ ಉಜಿರೆಯ ದನಿಗಳು ಅವರ ತಂದೆಯ ಕಾಲದಿಂದಲೂ, ವಿಜಯರಾಘವ ಪಡವೆಟ್ನಾಯ್ ಅವರ ಕಾಲದಿಂದಲೂ ನಾವೆಲ್ಲ ಅವರ ಆಶೀರ್ವಾದವನ್ನು ಯಾವತ್ತೂ ಪಡೀತಾ ಇರಿದವರು ಮತ್ತು ಧಾರ್ಮಿಕವಾದಂಥ ಒಬ್ಬ ಪ್ರಬುದ್ಧ ಚಿಂತನೆಯನ್ನು ಒಳಗೊಂಡಿರ್ತಕ್ಕಂಥ, ನಾನು ಅವರಿಗೆ ಒಮ್ಮೆ ಒಂದು ವೇದಿಕೆಯಲ್ಲಿ ಹೇಳಿದ್ದೆ, ನೀವೊಂದು ಚಲಿಸುವ ದೇವಾಲಯ ಅಂತೇಳಿ. ಅಷ್ಟು ಸಂಸ್ಕಾರಯುತವಾಗಿ ಅವರು ನಡೀತಾ ಇದ್ದವರು. ಉಜಿರೆ ದಣಿಗಳಾಗಿ ಅವರ ಹೆಸರಿಗೆ ತಕ್ಕ ವಿಜಯ ಯಾತ್ರೆಯನ್ನು ನಮ್ಮೆಲ್ಲರ ನಡುವೆ ಕೈಗೊಂಡು ಅವರು ನಮ್ಮನ್ನು ಅಗಲಿದವರು. ಅವರ ಸುಪುತ್ರರಾಗಿ ಆ ದೇವಾಲಯದ ಆನುವಂಶೀಯ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ನಡೆಸ್ತಾ ಇರುವವರು ತಂದೆಯದೇ ಆದರ್ಶವನ್ನು ಪಾಲಿಸಿಕೊಂಡಿರುವಂತಹ ಅತ್ಯಂತ ಸರಳ ವ್ಯಕ್ತಿತ್ವವನ್ನು ಒಳಗೊಂಡಿರುವ ಶರತ್ ಕೃಷ್ಣ ಪಡವೆಟ್ನಾಯ್ ಅವರು. ನಾವು ಅವರನ್ನು ದೂರವಾಣಿ ಮೂಲಕ ಕೇಳಿಕೊಂಡಾಗ, ಮನೆಗೆ ಬರುವುದು ಬೇಡ, ನೀವು ಆಮಂತ್ರಣದಲ್ಲಿ ಹೆಸರು ಹಾಕಿ ಆಮಂತ್ರಣವನ್ನು ವಾಟ್ಸಪ್ಪಲ್ಲಿ ಕಳಿಸಿಕೊಡಿ ಅಂತ ಹೇಳಿದರು. ಅಷ್ಟೊಂದು ಹೃದಯ ವೈಶಾಲ್ಯತೆ. ಆದರೂ ನಾವು ಅವರನ್ನು ಸಾಂಪ್ರದಾಯಿಕವಾಗಿ ಭೇಟಿ ಮಾಡುವಂಥ ಕ್ರಮವನ್ನು ಕೂಡ ಮಾಡಿದ್ದೇವೆ. ಇವತ್ತು 5 ನಿಮಿಷ ಮೊದಲೇ ಬರ್ತೇನೆ ಅನ್ನುವ ಸೂಚನೆಯನ್ನು ನೀಡಿ ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ಶರತ್ ಕೃಷ್ಣ ಪಡವೆಟ್ನಾಯ ಅವರಿಗೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸಂಸ್ಥೆಯ ಮಾಲೀಕರಾಗಿರುವ ಅಬ್ದುಲ್ ರಜಾಕ್ ಅವರು
ಶಾಲನ್ನು ಹೊದಿಸಿ ಫಲಪುಷ್ಪವನ್ನು ನೀಡಿ ಸ್ಮರಣಿಕೆಯೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇರುವವರು ಕೇರಿಮಾರು ಬಾಲಕೃಷ್ಣ ಗೌಡ ಅವರು. ಇತ್ತೀಚೆಗಷ್ಟೇ ಉಜಿರೆಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಹಿರಿಯ ಸಾಮಾಜಿಕ ಮುಂದಾಳುಗಳು. ರಾಜಕೀಯವಾದ ಹಿನ್ನೆಲೆ ಕೂಡ ಇದೆ, ಆದರೆ ನಾವು ರಾಜಕೀಯದವರನ್ನು ಯಾರನ್ನೂ ಈ ಕಾರ್ಯಕ್ರಮಕ್ಕೆ ಆ ಹೆಸರಿನಲ್ಲಿ ಕರೆಯಲಿಲ್ಲ. ಆದ್ದರಿಂದಾಗಿ ನಿಮ್ಮನ್ನು ನಾನು ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಅಂತ ಹೇಳುವುದಿಲ್ಲ. ಕಾಲಭೈರವೇಶ್ವರ ಒಕ್ಕಲಿಗರ ಸೇವಾ ಸಂಘ ಇದರ ತಾಲೂಕಿನ ಒಕ್ಕಲಿಗರ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಾನ್ಯ ಕೇರಿಮಾರು ಬಾಲಕೃಷ್ಣ ಗೌಡ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಇಮ್ರಾನ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮಿಂದ ಗೌರವವನ್ನು ಕೂಡ ಅವರು ಬಳಿಕ ಸ್ವೀಕರಿಸಲಿಕ್ಕಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಿರಿಯ ಉದ್ಯಮಿಗಳು ಉಪ್ಪಿನಂಗಡಿ ಭಾಗದ ಅವರಿಗೆ ಸಿನಾನ್ ಅವರು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಉಪ್ಪಿನಂಗಡಿಯ ಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯಲ್ಲೂ ಕೂಡ ಕಾರ್ಯವನ್ನು ಖಿಲ್ಲರ್ ಜುಮ್ಮಾ ಮಸ್ಜಿದ್ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ BN ನಜೀರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನು ಇಮ್ರಾನ್ ಅವರು ಗೌರವಿಸ್ತಾರೆ. ಸಿಮ್ರಾನ್ ಅವರು ಅಬ್ದುಲ್ ರಜಾಕ್ ಅವರ ಕಿರಿಯ ಪುತ್ರ ಸಿಮ್ರಾನ್ ಅವರು ಗೌರವವನ್ನು ಸಲ್ಲಿಸಬೇಕಾಗಿ ನ್ಯಾಯವಾದಿಗಳು ಮತ್ತು ನೋಟರಿ ಪಬ್ಲಿಕ್, ಅದರ ಜೊತೆಗೆ ಆಲ್ ಇಂಡಿಯಾ ಕ್ಯಾಥೋಲಿಕ್ ಯೂನಿಯನ್ ಕರ್ನಾಟಕ ರಾಜ್ಯ ಇದರ ನಿಕಟಪೂರ್ವ ಅಧ್ಯಕ್ಷರು, ಕರ್ನಾಟಕ ಸೀರೋ ಮಲಬಾರ್ ಕ್ಯಾಥೋಲಿಕ್ ಅಸೋಸಿಯೇಷನ್ KSMCA ಇದರ ಸ್ಥಾಪಕ ಅಧ್ಯಕ್ಷರು ಕೂಡ ಹೌದು. ಒಳ್ಳೆಯ ವಾಗ್ಮಿಗಳು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅವರನ್ನು ಇಮ್ರಾನ್ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಫೆರ್ನಾಂಡಿಸ್ ಅಂತ ಪಾಡೋಡಿಸಿ ಪ್ರವೀಣ್ ಒಂದು ಪಾಡಲಿ ಯಾವ ಅಂತ ಹೇಳಿದರು ನನ್ನ ಹತ್ರ ಮೊನ್ನೆ. ಅಂದರೆ ಅವರು ಹಳ್ಳಿ ಮನೆ ಪ್ರವೀಣ್ ಅಂತೇಳಿಯೇ ಪ್ರಸಿದ್ಧರು. ವ್ಯಾಪಾರ ಕ್ಷೇತ್ರ ಮಾತ್ರ ಅಲ್ಲ, ಸಮಾಜ ಸೇವೆಯಲ್ಲಿ ಮುಂಚೂಣಿಯ ನಾಯಕತ್ವವನ್ನು ವಹಿಸ್ತಾ ಇರುವವರು. ಉಜಿರೆಯ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ವಿಳಂಬ ಆದಾಗ ಸಾರ್ವಜನಿಕರಿಗಾಗಿ ಅವರೊಂದು ಪ್ರತಿಭಟನೆ ಮಾಡಿದರು. ಅದಕ್ಕೆ ಅವರಿಗೆ ಕೇಸ್ ಆಗಿದೆ. ಇದು ಸಾರ್ವಜನಿಕರಿಗಾಗಿ ಅವರು ಮೈ ಮೇಲೆ ಹಾಕಿಸಿಕೊಂಡಿರುವಂಥ ಕೇಸ್ ಇದು. ಇಂತಹ ಅನೇಕ ಸಂದರ್ಭಗಳಲ್ಲಿ ನಾನೆಷ್ಟೋ ಬಾರಿ ನೋಡಿದ್ದೇನೆ. ಅಪಘಾತಗಳಾದಾಗ ಅಲ್ಲಿ ಮೊದಲು ಬಂದು ತಲುಪುವಂಥದ್ದು ನಮ್ಮ ಪ್ರವೀಣ್ ಅವರು.
ಆ ಗಾಯಾಳುವನ್ನು ತಕ್ಷಣಕ್ಕೆ ಸಂತೈಸಿ ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಇರ್ಬೋದು. ಈಗ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಒಂದು ಪದಾಧಿಕಾರಿ ಹುದ್ದೆಯಲ್ಲೂ ಕೂಡ ಇದ್ದಾರೆ. ಆ ನೆಲೆಯಲ್ಲಿ ನಾವು ಅವರನ್ನು ಕರೆದದ್ದಲ್ಲ, ಉಜಿರೆಯ ಉದ್ಯಮಿಗಳನ್ನು ನೆಲೆಯಲ್ಲಿ ನಾವು ಅವರನ್ನು ಇವತ್ತು ಆಹ್ವಾನಿಸಿದ್ದೇವೆ. ಪ್ರವೀಣ್ ಹಳ್ಳಿಮನೆ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ರೋಟರಿ ಸಹಿತ ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ಪೂರ್ಣವಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರೋರು ಅಬೂಬಕರ್ ಅವರು. ಅವರ ಸಹೋದರರಿಗೆ ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ ನಡೀಲಿಕ್ಕಿದೆ, ಡಾಕ್ಟರ್ ಔದ್ರಾಮ ಅವರು. ಆದರೆ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಲಭ್ಯರಿಲ್ಲ. ದೆಹಲಿಯಲ್ಲಿ ವಿಶೇಷ ತರಬೇತಿಯಲ್ಲಿ ಅವರು ಇರುವುದರಿಂದಾಗಿ ಸೋಮವಾರ ದಿವಸ ನಮ್ಮ ಮಳಿಗೆಗೆ ಭೇಟಿಯನ್ನು ಕೊಟ್ಟು ನಮ್ಮ ಗೌರವವನ್ನು ಸ್ವೀಕರಿಸ್ತೇನೆ ಅನ್ನುವಂಥ ಮಾತನ್ನು ನಮಗೆ ಈಗಾಗಲೇ ಹೇಳಿದ್ದಾರೆ. ಉಜಿರೆಯ ಒಂದು ಸಣ್ಣ ವ್ಯಾಪಾರಿ ಮಳಿಗೆಯಲ್ಲಿ ಅಕೌಂಟೆಂಟ್ ಆಗಿ ಸೇರಿರುವಂಥ ಔದ್ರಾಮ್ ಅವರು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ, ಆ ಬಳಿಕ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡು ರಾಜ್ಯದ 4 ತಾಲೂಕುಗಳ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸಿ, ಆ ಬಳಿಕ KAS ಪರೀಕ್ಷೆಯನ್ನು ಬರೆದು, ನಮ್ಮ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಬಹಳ ಕಮ್ಮಿ ಜನ ಇರುವಂಥದ್ದು, KAS ಪರೀಕ್ಷೆಯನ್ನು ಪಾಸಾಗಿ ತಹಶೀಲ್ದಾರ್ ಆಗಿ ನೇಮಕಗೊಂಡು ರಾಜ್ಯದ 10 ಕಡೆ ತಹಶೀಲ್ದಾರ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಸೇರಿದಂತೆ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗಗಳಲ್ಲಿ ತಹಶೀಲ್ದಾರ್ ಆಗಿ ಸೇವೆಯನ್ನು ಸಲ್ಲಿಸಿ, ಆ ಬಳಿಕ ವಿಶೇಷ ಅಧ್ಯಯನವನ್ನು ನಡೆಸಿ ಪದೋನ್ನತಿಯನ್ನು ಹೊಂದಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸವನ್ನು ಮಾಡಿ ಪ್ರಸ್ತುತ ಅಪರ ಜಿಲ್ಲಾಧಿಕಾರಿಯಾಗಿ ಅಡಿಷನಲ್ DC ಆಗಿ ಈಗ ಪ್ರಸ್ತುತ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಧಾರವಾಡ ಇಲ್ಲಿ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇರೋರು ನಮ್ಮ ಅಬೂಬಕರ್ ಅವರ ಸಹೋದರ. ಅವರನ್ನು ನಾವು ಗೌರವದಿಂದ ಇವತ್ತು ಸನ್ಮಾನಿಸಲಿಕ್ಕೆ ಆಹ್ವಾನಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ನಮ್ಮಿಂದ ಗೌರವವನ್ನು ಸ್ವೀಕರಿಸ್ತಾರೆ. ಇಂಥ ಒಬ್ಬ ವಿದ್ಯಾವಂತ ಮತ್ತು ಸಂಸ್ಕಾರವಂತ ಒಳಗೊಂಡಿರುವ ಕುಟುಂಬ ಅಬೂಬಕರ್ ಅವರದು. ಅಬೂಬಕರ್ ಅವರು ರೋಟರಿಯಲ್ಲಿ ಕಾರ್ಯದರ್ಶಿಯಾಗಿದ್ದಾಗ, ಕೋಶಾಧಿಕಾರಿ ಆಗಿದ್ದಾಗ ಎಲ್ಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಕೊಡುಗೆಗಳನ್ನು, ಪ್ರೋತ್ಸಾಹಗಳನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಬಂದವರು. ಅವರನ್ನು ನಾವು ಪ್ರೀತಿಯಿಂದ ಆಹ್ವಾನಿಸಿದಾಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ಸಂಸ್ಥೆ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಶಿಮ್ರಾನ್ ಅವರು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಇನ್ನೊಬ್ಬರು ಅತಿಥಿಗಳಾಗಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇರುವವರು ಸೀತಾರಾಮ ಬಾಬು ಶೆಟ್ಟಿಯವರು. ವೈಭವ್ ಗುರುವಾಂಕೆರೆಯ ಹತ್ತಿರ ವೈಭವ್ ಹಾರ್ಡ್ವೇರ್ಸ್ ಅನ್ನುವ ಸಂಸ್ಥೆಯನ್ನು ಕಟ್ಟಿದ್ದಾರೆ. ನಾವು ಮೊನ್ನೆ ಆಮಂತ್ರಣ ಕೊಡಲಿಕ್ಕೆ ಅವರ ಸಂಸ್ಥೆಗೆ ಹೋಗಿದ್ದೆವು. ನನಗೆ ಖಂಡಿತ ಅಲ್ಲಿ ಗುಂಡು ಸೂಜಿಯಿಂದ ಹಿಡಿದು ವಿಮಾನದ ಪಾರ್ಟಿನವರೆಗೆ ಇದೆ ಅಂತ ಅನಿಸ್ತದೆ ನನಗೆ. ಅಷ್ಟು ವಿಶಾಲವಾದಂತಹ ಒಂದು ಶೋರೂಮನ್ನು ಹಾರ್ಡ್ವೇರ್ ವಿಭಾಗದಲ್ಲಿ ಸಿರಾಮಿಕ್ಸ್ಗಳು, ಟೈಲ್ಸ್ನ ಒಂದು ಹೊಸ ಕ್ಷೇತ್ರವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಹಾರ್ಡ್ವೇರ್ನ ಎಲ್ಲ ಐಟಮ್ಸ್ಗಳು, ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳು ಅವರ ಮಳಿಗೆಯಲ್ಲಿ ಸಿಗ್ತದೆ. ಅವರು ಈ ಸಂಸ್ಥೆಯ ಮುಖ್ಯಸ್ಥರ ಜೊತೆಗೆ ಬಹಳ ಆತ್ಮೀಯರಾಗಿರುವವರು. ಇವತ್ತು ಅವರ ವೈಯಕ್ತಿಕವಾದಂಥ ಖಾಸಗಿ ಕಾರ್ಯಕ್ರಮ, ಅವರ ಕುಟುಂಬದ ಕಾರ್ಯಕ್ರಮ ಇತ್ತು, ಅದನ್ನೆಲ್ಲ ರದ್ದುಪಡಿಸಿ ನಮ್ಮ ಜೊತೆಗೆ ಬಂದಿದ್ದಾರೆ. ಮಾನ್ಯ ಸೀತಾರಾಮ್ ಬಾಬು ಶೆಟ್ಟಿ ಅವರನ್ನು ಪ್ರೀತಿಯಿಂದ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನು ಸಿನಾನ್ ಅವರು ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇವರ ಸಂಬಂಧಿಕರು ಕೂಡ ರಜಾಕ್ ಅವರ ಇಸ್ಮಾಯಿಲ್ ಪೆರಿಂಜಿ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅವರನ್ನು ಮ್ಯಾನೇಜರ್ ಅವರು, ಸಂಸ್ಥೆಯ ಮ್ಯಾನೇಜರ್ ಅವರು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ಸ್ವೀಕರಿಸಲಿರುವವರು ಹಲವು ಪ್ರಶಸ್ತಿಗಳ ಸರದಾರರಾಗಿರುವಂಥ ಅರ್ಚನಾ ರಾಜೇಶ್ ಪೈ ಅವರು. ಅವರ ಬಗ್ಗೆ ನಾನು ಸನ್ಮಾನದ ಸಮಯದಲ್ಲಿ ಹೇಳ್ತೇನೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸಿ ಬರಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ಶ್ರೀಮತಿ ಅಲಿಮಮ್ಮ ರಜಾಕ್ ಅವರ ಶ್ರೀಮತಿಯವರು ವೇದಿಕೆಗೆ ಆಗಮಿಸಿ ಅವರಿಗೆ ಶಾಲನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ. ಬೇಗ ಸಮಾರಂಭದ ಅತಿಥಿಗಳಾಗಿರುವವರು ಶಾಂತ ಬಂಗೇರ ಅವರು. ಪ್ರಶಾಂತಿ ಹರ್ಬಲ್ ಬ್ಯೂಟಿ ಪಾರ್ಲರ್ ಬೆಳ್ತಂಗಡಿ ಇದರ ಸಂಸ್ಥಾಪಕರು. ಬೆಳ್ತಂಗಡಿ ತಾಲೂಕಿನ ಮಹಿಳಾ ಮಂಡಲಗಳ ಒಕ್ಕೂಟದ ಗೌರವಾಧ್ಯಕ್ಷರು ಕೂಡ. ಸುದೀರ್ಘ ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವವರು. ನಮ್ಮ ಇವತ್ತಿನ ವಿಶೇಷತೆ ಅದು. ನಮ್ಮ ಕಾರ್ಯಕ್ರಮದ ಇವತ್ತೆಲ್ಲ ಉದ್ಯಮ ಕ್ಷೇತ್ರದಲ್ಲಿರುವವರನ್ನೇ ನಾವು ಕರೆದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ನಮ್ಮಲ್ಲಿ ಬೆಳ್ತಂಗಡಿಯಲ್ಲಿ ಹೊಸದಾಗಿ ಉದ್ಘಾಟನೆಗೊಂಡಿರುವಂಥ ರಾಸ್ಬೆರಿ ಮಹಿಳಾ ಮಳಿಗೆಯನ್ನು ಕೂಡ ಉದ್ಘಾಟಿಸುವ ಸಂದರ್ಭದಲ್ಲೂ ಕೂಡ ಅತಿಥಿಗಳಾಗಿ ನಮ್ಮ ಜೊತೆಗೆ ಭಾಗವಹಿಸಿದವರು ಶಾಂತಾ ಬಂಗೇರವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇಮ್ರಾನ್ ಅವರ ಶ್ರೀಮತಿಯವರು ರಜ್ಮಾ ಅವರು ವೇದಿಕೆಗೆ ಆಗಮಿಸಿ, ಇಂಜಿನಿಯರ್ ರಜ್ಮಾ ಅವರು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ವಿಶೇಷ ಆಹ್ವಾನಿತರಾಗಿ ನಮ್ಮ ಜೊತೆಗಿರುವವರು ಸವಿತಾ ರಮೇಶ್ ಅವರು, ರಜಾಕ್ ಅವರ ಬೆಳ್ತಂಗಡಿಯ ಮಳಿಗೆಯ ನೆರೆಹೊರೆಯವರು. ಇತ್ತೀಚೆಗಷ್ಟೇ ಅವರು ಬ್ಯೂಟಿ ಪಾರ್ಲರನ್ನು ಕೂಡ ಆರಂಭಿಸಿದ್ದಾರೆ. ಲ್ಯಾಬೊರೇಟರಿಯನ್ನು ಬೆಳ್ತಂಗಡಿಯಲ್ಲಿ ನಡೆಸ್ತಾ ಇರುವವರು. ವಂದನಾ ಲ್ಯಾಬೊರೇಟರಿ ಅನ್ನುವಂಥ ಹಿರಿಯ ಲ್ಯಾಬೊರೇಟರಿಗಳಲ್ಲಿ ಒಂದು. ಶ್ರೀಮತಿ ಸವಿತಾ ರಮೇಶ್ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನು ಇಮ್ರಾನ್ ಅವರು ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾಗಿರುವ ಇಲಿಯಾಸ್ BM ಅವರು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಈ ಸಂಸ್ಥೆ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಿನಾನ್ ಅವರು ಅವರಿಗೆ ಶಾಲನ್ನು ಹೊದಿಸಿ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮಾಜಿ ಉಪಾಧ್ಯಕ್ಷರು ಆಗಿದ್ದಂಥ ಉಜಿರೆಯ ಹಿರಿಯ ಉದ್ಯಮಿಗಳು ಬೆಡ್ ಮಾರ್ಟನ್ನು ನಡೆಸ್ತಾ ಇರುವಂಥ UA ಹಮೀದ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನು ಯೂಸುಫ್ ಅವರು ಇವರ ಭಾವ ಅವರು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ಯಾಮ್ ಪ್ರಸಾದ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಸಿಮ್ರಾನ್ ಅವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಧ್ಯಕ್ಷರಾಗಿರುವ ಲತೀಫ್ ಹಾಜಿ ಅವರು SMS ಶಾಮಿಯಾನದ ಮಾಲೀಕರು.
ಅವರು ವಿಶೇಷ ಆಹ್ವಾನಿತರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶಾಮಿಯಾನ ಅಸೋಸಿಯೇಷನ್ ಇದರ ಮಾಜಿ ಸ್ಥಾಪಕ ಅಧ್ಯಕ್ಷರು ಕೂಡ ಹೌದು. ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅವರನ್ನು ಇಮ್ರಾನ್ ಅವರು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆಶೀರ್ ಅವರು ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಅನೇಕ ಮಂದಿ ಗಣ್ಯರುಗಳು ನಮ್ಮ ಸಭಾ ವೇದಿಕೆಯ ಕೆಳಗೆ ಇದ್ದಾರೆ. ಇಮ್ರಾನ್ ಅವರ ಮಾವ ರಫೀಕ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಿರಿಯ ಸಮಾಜ ಸೇವಕರಾಗಿರುವ ಅಬ್ಬೋಡು ಮದ್ದಡ್ಕ ಅವರು, ಅನುಗ್ರಹ ಕಾಲೇಜಿನ ಮುಖ್ಯಸ್ಥರಾಗಿರುವ ತಲ್ಹತ್ ಎಂ ಜಿ ಅವರು, ಇಮೇಜ್ ಮೊಬೈಲ್ಸ್ನ ಮಾಲೀಕರಾಗಿರುವ ಅಜರ್ ಅವರು ಸಹಿತ ಅನೇಕ ಮಂದಿ ಗಣ್ಯರುಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಕುಟುಂಬ ವರ್ಗದವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಎಲ್ಲರನ್ನು ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಗೌರವಿಸಿ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಉದ್ಘಾಟನಾ ಸಮಾರಂಭದ ಭಾಷಣಕ್ಕೆ ಮೊದಲು ನಾವು ಸನ್ಮಾನವನ್ನು ನೆರವೇರಿಸಿ ಬಳಿಕ ಶರತ್ ಕೃಷ್ಣ ಪಡ್ವೆಟ್ನಾಯ್ ಅವರು 12 ಗಂಟೆಗೆ ನನ್ನನ್ನು ಅವಕಾಶ ಕೊಡಬೇಕು ಅಂತ ಹೇಳಿದರು. ನಾವು ವಿಶೇಷವಾಗಿ ಈ ಸನ್ಮಾನದ ಗೌರವವನ್ನು ಸ್ವೀಕರಿಸುವುದಕ್ಕೆ ಅರ್ಚನಾ ಪೈ ಅವರನ್ನು ವೇದಿಕೆಯ ಮುಂಭಾಗದ ವಿಶೇಷ ಆಸನಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಈಗಾಗಲೇ ಉಜಿರೆಯಲ್ಲಿ ಒಂದು ಸ್ಟಾರ್ಟಪ್ ಇಂಡಿಯಾ ಈ ಒಂದು ಪರಿಕಲ್ಪನೆಯಲ್ಲಿ ವ್ಯವಹಾರ ಕ್ಷೇತ್ರವನ್ನು ವಿಸ್ತರಿಸಿಕೊಂಡವರು ಅರ್ಚನಾ ಪೈ ಅವರು. ಅವರ ಮಾವ ರಾಧಾಕೃಷ್ಣ ಪೈ ಅವರ ಸಂಸ್ಥೆ ಗೇರುಕಟ್ಟೆ ಅಂಗಡಿ ಉಜಿರೆ ಅಂತ ಹೇಳಿದರೆ ಬಹಳ ಪ್ರಸಿದ್ಧ. ಸಂಧ್ಯಾ ಟ್ರೇಡರ್ಸ್, ಹರಿ ಟ್ರೇಡರ್ಸ್ ಮತ್ತು ಮಹಾಲಸ ಟ್ರೇಡರ್ಸ್ ಮತ್ತು ಪತಂಜಲಿ ಚಿಕಿತ್ಸಾಲಯ ಇವು ಅವರ ಸಮೂಹ ಸಂಸ್ಥೆಗಳು. ವ್ಯವಹಾರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಒಬ್ಬ ಮಹಿಳೆಯಾಗಿ ಮಾಡ್ತಾ ಇದ್ದಾರೆ. ಒಬ್ಬ ಮಹಿಳೆ ಒಂದು 50 ಮಹಿಳೆಯರಿಗೆ ಉದ್ಯೋಗವನ್ನು ಕೊಡುವಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದು ಅತ್ಯಂತ ಸಂತೋಷದ ವಿಚಾರ. ಅದರಿಂದಾಗಿ ಅವರನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಈಗಾಗಲೇ ತಮ್ಮ ವ್ಯವಹಾರ ಕ್ಷೇತ್ರದ ಸಾಧನೆಗಾಗಿ ಅವರು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಇವರ ಕೊಡಮಾಡುವಂತಹ ಉಜ್ವಲ ಉದ್ಯಮಿ ಅನ್ನುವ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಅವರು ಜಸ್ಟಿಸ್ ಎನ್ ಸಂತೋಷ್ ಹೆಗಡೆ ಅವರಿಂದ ಪಡ್ಕೊಂಡಿದ್ದಾರೆ. ಮಂತ್ರಾಲಯ ಪರಿಮಳ ಪ್ರಶಸ್ತಿ ಅನ್ನುವ ಒಂದು ವಿಶೇಷ ಪ್ರಶಸ್ತಿಯನ್ನು ವಿಭುಧೇಂದ್ರ ತೀರ್ಥ ಶ್ರೀಗಳಿಂದ ಅವರು ಪಡ್ಕೊಂಡವರು. GSB ಮಹಾಮಂಡಲ ಮುಂಬೈ ಇವರು ಕೊಡಮಾಡುವ ವತ್ಸಲಾ ಶೆಣೈ ಮಹಿಳಾ ಉದ್ಯಮಿ ಅನ್ನುವ ವಿಶೇಷ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ. ರಾಜ್ ನ್ಯೂಸ್ ಇವರು ಕೊಡಮಾಡುವಂತಹ ಇಯರ್ ಆಫ್ ಅಚೀವರ್ ಅನ್ನುವ ಒಂದು ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರ ಕೈಯಿಂದ ಸ್ವೀಕರಿಸಿದವರು. ಅದಾನಿ ಗ್ರೂಪ್ಸ್ ಮತ್ತು ಸ್ಪೇಸ್ ಮೀಡಿಯಾ ಬೆಂಗಳೂರು ಇವರ ಕೊಡಮಾಡುವಂತಹ ಮಹಾತ್ಮ ಗಾಂಧಿ ಸದ್ಭಾವನಾ ಇಂಟರ್ನ್ಯಾಷನಲ್ ಅವಾರ್ಡನ್ನು ಕೂಡ ಅವರು ಪಡ್ಕೊಂಡವರು. ಇದು ಕರ್ನಾಟಕದ ಗವರ್ನರ್ ಆಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರ ಕೈಯಿಂದ ಅವರು ಸ್ವೀಕರಿಸಿದವರು. ಟೈಮ್ಸ್ ಗ್ರೂಪ್ನವರು ನೀಡುವಂತಹ ಬಿಸ್ನೆಸ್ ಅವಾರ್ಡನ್ನು ಅವರು ಅನುಪಮ್ ಖೇರ್ ಬಾಲಿವುಡ್ನ ಆ್ಯಕ್ಟರ್ ಅವರ ಕೈಯಿಂದ ಸ್ವೀಕರಿಸಿದ್ದಾರೆ. ವಿಸ್ತಾರ ನ್ಯೂಸ್ ಅವರು ಕೊಡಮಾಡುವಂತಹ ಬಿಸ್ನೆಸ್ ಎಕ್ಸಲೆನ್ಸಿ ಅವಾರ್ಡ್ ಇದನ್ನು ಸೋನು ಸೋದ್ ಬಾಲಿವುಡ್ನ ಮತ್ತೋರ್ವ ಆ್ಯಕ್ಟರ್ ಅವರ ಕೈಯಿಂದ ಪಡ್ಕೊಂಡವರು. ಇಂಥ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಅರ್ಚನಾ ರಾಜೇಶ್ ಪೈ ಅವರನ್ನು ನಾವು ಬೆಳ್ತಂಗಡಿಯ ಮಳಿಗೆ ಉದ್ಘಾಟನೆಗೆ ಕರೆದಾಗ ಭಾಳ ಸಂತೋಷದಿಂದ ಬಂದು ನಮಗೆ ಶುಭಾಶಂಸನೆಯನ್ನು ನೀಡಿ ನಮಗೆ ಒಳ್ಳೆ ಪ್ರೋತ್ಸಾಹವನ್ನು ಕೂಡ ಮಾಡಿದರು. ಸಂಸ್ಥೆ ಮಾಲೀಕರಾದಂಥ ಅಬ್ದುಲ್ ರಜಾಕ್ ಅವರು ಹೇಳಿದರು, ಉಜಿರೆ ಮಳಿಗೆ ಓಪನ್ ಆಗುವಾಗ ನಾವು ಅವರನ್ನು ಸನ್ಮಾನಿಸಬೇಕು ಅಂತೇಳಿ ಅವತ್ತೇ ನನ್ನಲ್ಲಿ ಸೂಚನೆಯನ್ನು ಕೊಟ್ಟಿದ್ದರು. ಇವತ್ತು ನಮ್ಮ ಸಂಸ್ಥೆ ವತಿಯಿಂದ DD ಗ್ರೂಪ್ಸ್ ವತಿಯಿಂದ ಅವರಿಗೆ ಉದ್ಯೋಗ ರತ್ನ ಅನ್ನುವ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಸಮಾರಂಭದಲ್ಲಿ ಗೌರವಿಸ್ತಾ ಇದ್ದೇವೆ. ಇದನ್ನು ಎಲ್ಲ ಗಣ್ಯ ಅತಿಥಿಗಳ ಜೊತೆಯಾಗಿ ನೆರವೇರಿಸಿಕೊಡ್ಬೇಕು ಅಂತೇಳಿ ಪ್ರೀತಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ. ಶರತ್ ಕೃಷ್ಣ ಪಡ್ವೆಟ್ನಾಯ್ ಅವರು ಅವರಿಗೆ ಮಾನಪತ್ರವನ್ನು ನೀಡಿ ಗೌರವಿಸ್ತಾರೆ.
ರಾಜೇಶ್ ಪೈ ಅವರು ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನಾವು ಹಾರೈಸ್ತೇವೆ. ಅವರಿಗೆ ಇನ್ನಷ್ಟು ರಾಜ್ಯ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಬರಬೇಕು ಅಂತೇಳಿ ನಾವು ಅಪೇಕ್ಷೆ ಪಡ್ತೇವೆ. ಒಂದು ಸಂತೋಷದ ಸುದ್ದಿ ಕೂಡ ಇದೆ. ಮಂಗಳೂರಿನ ಡಿಮಾರ್ಟ್ ಮಾಡೆಲ್ ಒಂದು ಜಿಲ್ಲೆಯಲ್ಲಿ ತೆರೆಯುವಂತಹ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ನಮ್ಮ ಸಂಸ್ಥೆ ಬೆಳೀತಾ ಇದೆ ಅನ್ನುವ ಸಂತೋಷ ನಮಗೂ ಇದೆ. ಅವರಿಗೆ ನಿಮ್ಮ ಕಟ್ಟಡ ಮತ್ತು ವ್ಯವಹಾರ ಕ್ಷೇತ್ರ ಆರಂಭ ಆಗಲಿ ಅಂತೇಳಿ ನಾವು ಆಶಿಸ್ತೇವೆ. ಇದೀಗ ನಮ್ಮ ಇನ್ನೊಂದು ಗೌರವವನ್ನು ಸ್ವೀಕರಿಸುವವರು ಮಾನ್ಯ ಸಚಿನ್ ಸುಂದರಗೌಡ ಅವರು. ಈ ಸಂಸ್ಥೆಯ ಸ್ಥಾಪಕ ಪ್ರೇರಕರು, ಉಪ್ಪಿನಂಗಡಿ ಭಾಗದ ಉದ್ಯಮಿಗಳ ಪೈಕಿ ಅತ್ಯಂತ ಹಿರಿಯರಾಗಿರುವವರು. ಅವರು ನಮ್ಮ ವಿಶೇಷ ಆಸನವನ್ನು ಸ್ವೀಕರಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಸ್ನೇಹಮಯಿ ವ್ಯಕ್ತಿತ್ವದೊಂದಿಗೆ ತಾನು ಬೆಳೆಯುವುದರೊಂದಿಗೆ ಮತ್ತೊಬ್ಬರನ್ನು ಬೆಳೆಸುವಂತಹ ಹೃದಯ ವೈಶಾಲ್ಯತೆ ಇರುವಂತಹ ಒಬ್ಬ ಉದ್ಯಮಿ, ಇನ್ನೊಬ್ಬರ ಬೆಳವಣಿಗೆಯಲ್ಲೇ ಸಂತೋಷವನ್ನು ಮತ್ತು ತೃಪ್ತಿಯನ್ನು ಕಾಣುವಂತಹ ಒಬ್ಬ ಹೃದಯವಂತ, ಡಿ ಮಳಿಗೆಯ ಆರಂಭಕ್ಕೆ ನಾಂದಿ ಹಾಡಿದಂತಹ ಮಹೋನ್ನತ ವ್ಯಕ್ತಿತ್ವ ಅವರದು. ರಜಾಕ್ ಅವರ ಬೀದಿ ಬದಿ ವ್ಯಾಪಾರವನ್ನು ಇವತ್ತು ಇಷ್ಟೊಂದು ವಿಶಾಲವಾಗಿ ಬೆಳೆಸಲು ಕಾರಣರಾದವರು ಸಚಿನ್ ಸುಂದರಗೌಡ ಅವರು. ಇವತ್ತು ಉಪ್ಪಿನಂಗಡಿಯಲ್ಲಿ ಸ್ವೀಟ್ಸ್ನ ವಿಶೇಷ ವ್ಯಾಪಾರ ಕ್ಷೇತ್ರ ಇದೆ ಅವರದು. ಶಾಮಿಯಾನ ಮತ್ತು ಈವೆಂಟ್ ಸಂಸ್ಥೆ ಇದೆ. ಆ ಬಳಿಕ ಬೇಕರಿ ಉದ್ಯಮ ಇದೆ ಮತ್ತು ಬೇಕರಿ ಮೇಕಿಂಗ್ನ ಫ್ಯಾಕ್ಟ್ರಿ ಇದೆ, ದೊಡ್ಡ ಫ್ಯಾಕ್ಟ್ರಿ. ಹಲವಾರು ಮಂದಿಗೆ ಅಲ್ಲಿ ಉದ್ಯೋಗವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಕೂಡ ಅವರು ಮತ್ತು ಅವರ ಮಕ್ಕಳು ಜೊತೆಯಾಗಿ ಮಾಡ್ತಾ ಇದ್ದಾರೆ. ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನ ನಮಗೆಲ್ಲ ಅತ್ಯಂತ ಪುಣ್ಯಕ್ಷೇತ್ರಗಳಲ್ಲಿ ಒಂದು. ಆ ಕ್ಷೇತ್ರದ ಆಡಳಿತ ಸಮಿತಿಯಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರುವವರು. ಈ ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಇದಕ್ಕೊಂದು ಪಿತೃಸ್ಥಾನದಲ್ಲಿ ನಿಂತು ಅವರ ಆಶೀರ್ವಾದವನ್ನು ಮಾಡ್ತಾ ಇರೋರು. ಅವರು ನಮ್ಮ ಗೌರವಕ್ಕೆ ಇವತ್ತು ಪಾತ್ರರಾಗಿದ್ದಾರೆ. ಅವರಿಗೆ ನಾವು ಇವತ್ತು ಆದರ್ಶ ವ್ಯಕ್ತಿ ಅನ್ನುವಂತಹ ಒಂದು ಗೌರವಾಭಿನಂದನಾ ಪತ್ರವನ್ನು ನೀಡುವುದರ ಮೂಲಕ ಗೌರವಿಸ್ತಾ ಇದ್ದೇವೆ. ಇದನ್ನು ಕೂಡ ನಮ್ಮ ಗಣ್ಯರುಗಳೆಲ್ಲವೂ ಸೇರಿ ಜೊತೆಯಾಗಿ ನಡೆಸಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಕೇರಿಮಾರು ಬಾಲಕೃಷ್ಣ ಗೌಡ ಅವರಿಗೆ ಶಾಲನ್ನು ಸಮರ್ಪಿಸ್ತಾರೆ. ಶರತ್ ಕೃಷ್ಣ ಪಡವೆಟ್ನಾಯಿ ಅವರವರಿಗೆ ಗೌರವಾಭಿನಂದನಾ ಪತ್ರವನ್ನು ನೀಡುತ್ತಾರೆ. ಗಣ್ಯರುಗಳ ಜೊತೆ ಸೇರಿ ಅವರಿಗೆ ಇಮ್ರಾನ್ ಅವರ ಮಾವ ಹಕೀಮ್ ಅವರು ಅವರಿಗೆ ಫಲಪುಷ್ಪವನ್ನು ನೀಡಿ ಗೌರವವನ್ನು ಸಮರ್ಪಿಸ್ತಾರೆ. ಇದೀಗ ಇವತ್ತಿನ ನಮ್ಮ ಮಳಿಗೆಯನ್ನು ಉದ್ಘಾಟಿಸಿರುವಂತಹ ಶರತ್ ಕೃಷ್ಣ ಪಡವೆಟ್ನಾಯಿ ಅವರು ನಮಗೆ ಶುಭಾಶೀರ್ವಾದವನ್ನು ನೀಡಬೇಕು ಅಂತೇಳಿ ವಿನಯದಿಂದ ವಿನಂತಿ ಮಾಡ್ತಾ ಇದ್ದೇವೆ. ನಾವು ನಂಬುವಂತಹ ಎಲ್ಲ ದೇವರುಗಳ ಆಶೀರ್ವಾದವನ್ನು ಬೇಡಿಕೊಂಡು ಉಜಿರೆಯ ಡಿ ಮೆನ್ಸ್ ಮತ್ತು ವಿಮೆನ್ಸ್ ಸೆಂಟರ್ ಉಜಿರೆ ಇದರ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಮಳಿಗೆಯ ಮಾಲಕರು, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ಅಬ್ದುಲ್ ರಜಾಕ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಬಹಳ ಸುಂದರವಾದಂತಹ ಒಂದು ಮಳಿಗೆಯನ್ನು ನಾವೆಲ್ಲ ಸೇರಿ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇವತ್ತು ಬೆಳೀತಾ ಇರುವಂತಹ ಉಜಿರೆ ರಾಜ್ಯದ ರಾಷ್ಟ್ರದ ನಾನಾ ಕಡೆಗಳಿಂದ ವ್ಯಾಪಾರಕ್ಕಾಗಿ, ಯಾತ್ರಾರ್ಥಿಗಳಾಗಿ, ಇಲ್ಲಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣಾರ್ಥಿಗಳಾಗಿ ಸಾವಿರಾರು ಮಂದಿ ಬರುವಂತಹ ಒಂದು ಜಾಗ ಉಜಿರೆ. ಇವತ್ತು ಅದಕ್ಕೆ ತಕ್ಕ ಹಾಗೆ ಬಹಳ ವೇಗವಾಗಿ ತಾಲೂಕಿನ ಅತ್ಯಂತ ದೊಡ್ಡ ನಗರವಾಗಿ
ಬೆಳೆದಂತಹ ಉಜಿರೆಗೆ ಇವತ್ತು ವಿಶೇಷವಾಗಿ ಯುವ ಜನಗಳ ಏನು ಅಗತ್ಯ ಇದೆ ಅದಕ್ಕೆ ಸರಿ ಹೊಂದುವಂತೆ ಒಂದು ವಿಶೇಷವಾದ ಮಳಿಗೆಯನ್ನು, ಬಹಳ ಸುಂದರ ಮಳಿಗೆಯನ್ನು ಇವತ್ತು ಶ್ರೀ ಅಬ್ದುಲ್ ರಜಾಕ್ ಅವರು ಇವತ್ತು ಆರಂಭಿಸಿದ್ದಾರೆ. ಒಬ್ಬ ಮನುಷ್ಯ ತನ್ನ ಉಡುಪುಗಳು, ಅಲಂಕಾರ ಹಾಗೂ ಯಾವುದೇ ಇರಲಿ, ಉಡುಪುಗಳು, ಪಾದರಕ್ಷೆಗಳು, ಆಭರಣಗಳು ಒಂದೇ ಕಡೆ ಸಿಗುವ ಒಂದು ರೀತಿಯಲ್ಲಿ ಇವತ್ತು ಮಳಿಗೆಯನ್ನು ಆರಂಭಿಸಿದ್ದಾರೆ. ನಾವು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ನಗರಗಳಲ್ಲಿ ಇರುವಂತಹ ಮಾಲ್ಗಳಲ್ಲಿ ಇಂತಹ ಇವತ್ತು ಅಂತಹ ಪರಿಕಲ್ಪನೆಯ ಒಂದು ಮಳಿಗೆಯನ್ನು ಉಜಿರೆಯಲ್ಲಿ ತೆರೆದಿದ್ದಾರೆ. ಬಹಳ ಸಂತೋಷ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ತಳಮಟ್ಟದಿಂದ ಬೆಳೆದು ಬಂದಂತಹ ಒಬ್ಬ ಉದ್ಯಮಿ ಶ್ರೀ ಅಬ್ದುಲ್ ರಜಾಕ್ ಅವರು, ಆತ್ಮೀಯರಾದ ಶ್ರೀ ಅಶ್ರಫ್ ಅವರು ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದರು. ದಾರಿ ಬದಿಯಲ್ಲಿ ಫುಟ್ಪಾತ್ನಲ್ಲಿ ತನ್ನ ಉದ್ಯಮ ಜೀವನವನ್ನು ಆರಂಭಿಸಿ ಇವತ್ತು ಇಷ್ಟು ಎತ್ತರಕ್ಕೆ 15 ಮಳಿಗೆಗಳ ಮಾಲಕರಾಗಿ ಇವತ್ತು ಬೆಳೆದು ಬಂದಂತಹ ಅಬ್ದುಲ್ ರಜಾಕ್ ಅವರು ನಮಗೆಲ್ಲರಿಗೂ, ಎಲ್ಲ ಯುವಕರಿಗೂ ಮಾದರಿ. ಯಾಕೆ ಮಾದರಿ ಅಂತ ನಾನು ಹೇಳ್ತೇನೆ, ಇವತ್ತು ಎಷ್ಟು ದೊಡ್ಡ ಉದ್ಯಮಿಯಾಗಿ ಬೆಳೆದರೂ ಕೂಡ ತಾನು ನಿಂತಹ ನೆಲ, ಆ ತಳಹದಿ ಏನಿದೆ ಅದನ್ನು ಮರಿಲಿಲ್ಲ. ಅದಕ್ಕೋಸ್ಕರ ಇವತ್ತು ಉಪ್ಪಿನಂಗಡಿಯ ಶ್ರೀ ಸಚಿನ್ ಸುಂದರಗೌಡರವರನ್ನು ಕರೆದು ತನ್ನ ಆ ದಿನಗಳಲ್ಲಿ ಏನು ಆಶ್ರಯ ಕೊಟ್ಟರು ಅದನ್ನು ಮರೆಯದೆ ಇವತ್ತು ಅವರನ್ನು ಇಲ್ಲಿ ಕರೆದು ಸನ್ಮಾನ ಮಾಡ್ತಾ ಇರುವಂಥದ್ದು ಅವರ ದೊಡ್ಡ, ಅಬ್ದುಲ್ ರಜಾಕ್ ಅವರ ದೊಡ್ಡ ಗುಣಕ್ಕೆ ಸಾಕ್ಷಿ. ನಾನು ಮಾನ್ಯ ಸಚಿನ್ ಸುಂದರಗೌಡರ ಹತ್ರ ಮಾತಾಡಿದಾಗಲೂ ಕೂಡ ಅವರು ಹೇಳಿದ್ದು ಒಂದೇ, ನಾನು ಅವರ ಪ್ರಾಮಾಣಿಕತೆಯನ್ನು ನೋಡಿ ಅವತ್ತು ನಾನು ಆಶ್ರಯ ಕೊಟ್ಟಿದ್ದೆ. ಅದೇ ಪ್ರಾಮಾಣಿಕತೆ ಇವತ್ತಿಗೂ ಅವರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದೇ ಪ್ರಾಮಾಣಿಕತೆ ಅವರ ಆ ಉದ್ಯಮವನ್ನು ಇವತ್ತು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನು, ಆ ಮಾತನ್ನು ಸುಂದರಗೌಡರು ಹೇಳಿದ್ದು. ಹಾಗಾಗಿ ಕೇವಲ ಉದ್ಯಮವನ್ನು ಬೆಳೆಸಿದರೆ ಮಾತ್ರ ಸಾಲದು, ಅದರ ಜೊತೆಗೆ ನಂಬಿಕೆ, ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡ್ರೆ ಖಂಡಿತವಾಗಿ ಉದ್ಯಮಿ ಒಬ್ಬ ಶ್ರೇಷ್ಠ ಉದ್ಯಮಿಯಾಗಿ ಮೂಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಇವತ್ತು ಅಬ್ದುಲ್ ರಜಾಕ್ ಅವರು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಅವರು ಉಜಿರೆಗೆ ಬಂದಂಥದ್ದು ನಮಗೆ ಬಹಳ ಸಂತೋಷ. ಉಜಿರೆ ಅನ್ನುವಂಥ ಊರು, ನಾನು ಆಗಲೇ ಹೇಳಿದೆ ಅವರಿಗೆ, ಒಂದು ದೊಡ್ಡ ಸಾಗರ ಇದ್ದ ಹಾಗೆ. ಎಲ್ಲ ಕಡೆಯಿಂದ ಜನಗಳು ಬರ್ತಾರೆ, ಆದರೆ ಯಾವೊಬ್ಬನು ಸೋತ ಉದಾಹರಣೆ ಇಲ್ಲ. ಇಲ್ಲಿ ಬಂದು ಪರಿಶ್ರಮ ಪಟ್ಟು ಇಲ್ಲಿ ಉದ್ಯಮವನ್ನು ಯಾವುದನ್ನು ಪ್ರಾರಂಭ ಮಾಡಿದರೆ ಖಂಡಿತವಾಗಿಯೂ ಅವನು ಬಹಳ ಯಶಸ್ವಿ ಆಗ್ತಾನೆ ಅನ್ನುವಂತಹ ಒಂದು ಪ್ರತೀತಿ ಈ ಉಜಿರೆಯ ಮಣ್ಣಿಗಿದೆ. ಹಾಗಾಗಿ ಅಬ್ದುಲ್ ರಜಾಕ್ ಮತ್ತು ಅವರ ಮಕ್ಕಳು ಇವತ್ತು ಉದ್ಯಮವನ್ನು ಆರಂಭಿಸಿದ್ದಾರೆ. ಅವರಿಗೆ ದೇವರು ಅವರಿಗೆ ವಿಶೇಷ ಅನುಗ್ರಹವನ್ನು ನೀಡಲಿ, ಉದ್ಯಮವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುವಂತಹ ಒಂದು ವಿಶೇಷ ಆಶೀರ್ವಾದ ಅವರ ಮೇಲೆ ದೇವರು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಎಲ್ಲ ಸ್ತರಗಳಿಂದಲೂ ಧರ್ಮೀಯರನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ಸೌಹಾರ್ದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಅದಕ್ಕೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ, ಮತ್ತೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ, ಅನಿವಾರ್ಯವಾಗಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರುವುದರಿಂದ ಸ್ವಲ್ಪ ಬೇಗವೇ ಈ ಕಾರ್ಯಕ್ರಮದಿಂದ ನಾನು ನಿರ್ಗಮಿಸ್ತಿದ್ದೇನೆ. ಎಲ್ರಿಗೂ ನನ್ನ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಶರತ್ ಕೃಷ್ಣ ಪಡವೆಟ್ನಾಯ್ ಅವರು ನಮಗೆ ಶುಭಾಶೀರ್ವಾದವನ್ನು ನೀಡಿ ನಮ್ಮ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ನಾವು ತಮಗೆ ಆಭಾರಿಗಳು ಸರ್. ಮುಂದೆ ನಮ್ಮ ಸಂಸ್ಥೆಗೆ ಕುಟುಂಬ ಸಮೇತರಾಗಿ ನೀವು ಭೇಟಿಯನ್ನು ನೀಡಬೇಕು ಮತ್ತು ನಿಮ್ಮ ವ್ಯವಹಾರವನ್ನು ಇಲ್ಲಿ ನಡೆಸಬೇಕು ಅಂತೇಳಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇರುವ
ಹಿರಿಯ ನ್ಯಾಯವಾದಿಗಳು ಮತ್ತು ನೋಟರಿ ಪಬ್ಲಿಕ್ ಆಗಿರುವ ಸೇವಿಯರ್ ಪಾಲೆಯಲ್ಲಿ ಅವರು ಸಂಸ್ಥೆಗೆ ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. DD ಮೆನ್ಸ್ ಆ್ಯಂಡ್ ವಿಮೆನ್ಸ್ ಸೆಂಟರ್ ಉಜಿರೆ ಇದರ ಶುಭಾರಂಭ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಈ ಸಂಸ್ಥೆ ಮಾಲಕರು ಆಗಿರುವಂಥ ರಜಾಕ್ರವರೇ, ಇದರ ಪ್ರೇರಣಾ ಶಕ್ತಿ ಹಾಗೂ ಇದನ್ನು ಬೆಳೆಸಲಿಕ್ಕೆ ಕಾರಣೀಭೂತರಾದವರು ಈ ವೇದಿಕೆಯಲ್ಲಿ ನಮ್ಮನ್ನು ಸನ್ಮಾನಗೊಳಿಸಿರುವಂಥ ಧಣಿಗಳವರೇ, ಈಗಾಗಲೇ ನಮ್ಮ ಇದನ್ನು ವೇದಿಕೆ ನಿರ್ಗಮಿಸಿರುವಂತಹ ಪಡ್ವಟ್ನವರೇ, ವೇದಿಕೆಯಲ್ಲಿ ಆಸೀನರು, ಎಲ್ಲ ಗೌರವಾನ್ವಿತ ಅತಿಥಿ ವರಿಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಗೌರವಾನ್ವಿತ DD ಗ್ರಾಹಕ ಸ್ನೇಹಿ ಆತ್ಮೀಯರೇ, ಪ್ರತಿಯೊಬ್ಬ ಸಾಧಕನ ಹಿಂದೆ ಒಂದು ಕಥೆ ಇರ್ತದೆ, ಚರಿತ್ರೆ ಇರ್ತದೆ. ಅದನ್ನು ಅಶ್ರಫ್ರವರು ಬಹಳ ಸುಂದರವಾಗಿ ಹೇಳಿದರು. ಪ್ರಾಯಶಃ ಒಂದು ಬೀದಿ ವ್ಯಾಪಾರದಿಂದ ಯಾವ ಮಟ್ಟಕ್ಕೆ ಒಬ್ಬ ಶ್ರಮಪಟ್ಟರೆ ಸಾಧಕನಿಗೆ ಸಾಧ್ಯ ಇದೆ ಎಂಬುದಕ್ಕೆ ಒಂದು ಉತ್ತಮ ಉದಾಹರಣೆ ನಮ್ಮ ರಜಾಕ್ರವರು. ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಆ ನಾಡಿನ ಪ್ರಗತಿಯಲ್ಲಿ ದೊಡ್ಡ ಪಾತ್ರ ವಹಿಸ್ತದೆ. ನಮಗೆಲ್ಲ ಗೊತ್ತು. ಕೆಲವೊಬ್ರು ಹೇಳೋದುಂಟು, ದಾನೆ ಮಾರರೆ, ಆಗ ದುಡ್ಡುಂಡು, ಪಾಡಿ ಅಂತೇಳಿ. ಬಟ್ ಅದರ ಸದುಪಯೋಗ ನಮಗೆ ಪ್ರಾಯಶಃ ಒಂದು ವೇಳೆ ನಾನು ಹಲವಾರು ಸಂದರ್ಭಗಳಲ್ಲಿ ಹಲವಾರು ಕಡೆ ನಾನು ಹೇಳಿದ್ದುಂಟು, ಒಂದು ವೇಳೆ ಉಜಿರೆಯಲ್ಲಿ ಒಂದು SDM ಅಂತ ಕಾಲೇಜ್ ಇಲ್ಲದೇ ಇರ್ತಿದ್ದಿದ್ರೆ ಪ್ರಾಯಶಃ ನಮ್ಮ ಈ ಭಾಗದ ಹಲವಾರು ವ್ಯಕ್ತಿಗಳು, ಹಲವಾರು ವಿದ್ಯಾರ್ಥಿಗಳು ಗ್ರ್ಯಾಜುಯೇಟ್ಗಳಾಗುವಂಥ ಅವಕಾಶಗಳೇ ಇರ್ತಿರಲಿಲ್ಲ. ಪೂಜ್ಯರಾದಂಥ ವೀರೇಂದ್ರ ಹೆಗ್ಡೆ ಅವರು ಇಲ್ಲೊಂದು ಕಾಲೇಜನ್ನು ಕಟ್ಟಿದರು. ಅದರಿಂದಾಗಿ ನಾನು ಕೂಡ ಅತಿ ಸುಲಭದಲ್ಲಿ ಪದವೀಧರನಾದೆ ಅಂತೇಳಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ಆ ಉಜಿರೆ ಬೆಳವಣಿಗೆಯಲ್ಲಿ ಅದರ ಪಾತ್ರ ಎಷ್ಟು ದೊಡ್ಡದು ಅಂತೇಳಿ ನಮ್ಗೆ ಗೊತ್ತು. ಪ್ರತಿಯೊಂದು ಕ್ಷೇತ್ರ ನಾವು ಉದ್ಯಮಿಗಳನ್ನು, ದೊಡ್ಡ ದೊಡ್ಡ ಪ್ರಶಸ್ತಿ ಸಾಧಕರನ್ನು ನಾವು ನೋಡಿದರು, ಪೈಗಳವರನ್ನು. ಅದಕ್ಕೊಂದು ಶಕ್ತಿ ಆದದ್ದು ಪ್ರೇರಕ ಶಕ್ತಿ ಒಂದು ಸಂಘಟನೆ, ಒಂದು ಸಂಸ್ಥೆ. ಖಂಡಿತ ನಾವು ಅದು ಮರೆಯುವಂತಿಲ್ಲ. ಅದೇ ರೀತಿ ಈ ದಿನ ಉಜಿರೆಯ ಕಿರೀಟದಲ್ಲಿ, ಮಕುಟದಲ್ಲಿ ಒಂದು ಮುತ್ತುಮಣಿಯಾಗಿ ನಮ್ಮ ರಜಾಕ್ರವರು ಪ್ರಜ್ವಲಿಸ್ತಾ ಇದ್ದಾರೆ ತನ್ನ DD ಸಂಸ್ಥೆ ಮೂಲಕವಾಗಿ. ಈ ನಾಡಿನ ನಕ್ಷತ್ರವಾಗಿ ಅವರು ಬೆಳಗಬೇಕು. ಅವರ ಸೇವೆ ಪರಿಶ್ರಮದಿಂದ ನಾವೆಲ್ಲ ಪ್ರಯೋಜನವನ್ನು ಪಡೆಯುತ್ತಿದ್ದೇವೆ. ಕಡಿಮೆ ಬೆಲೆಗೆ ಅತ್ಯುತ್ತಮ ಕ್ವಾಲಿಟಿಯ ವಸ್ತ್ರಗಳನ್ನು ಪಡೆಯಲಿಕ್ಕೆ ನಮಗೆಲ್ಲ ಅವಕಾಶ ಸಿಗ್ತದೆ. ಆತ್ಮೀಯರೇ, ತಮ್ಮ ಸಾಧನೆ ನಮಗೆ ಪ್ರೇರಕ. ಯಾರು ಕೂಡ ಅವರನ್ನು ನೋಡಿ ಕಲಿಯುವಂಥದ್ದಿದೆ. ಅವರನ್ನು ಹೇಳುವಾಗ ನನಗೆ ತುಂಬ ಖುಷಿ ಆಯ್ತು. ನನಗೆ ಗೊತ್ತಿರಲಿಲ್ಲ ಇದೆಲ್ಲ. ರಸಾಕರು ಅವರು ನಮ್ಮ ಅಶ್ರಫ್ರು ಹೇಳುವಾಗ ತುಂಬ ಅಭಿಮಾನದ ಖುಷಿ ಪಟ್ಕೊಂಡೆ. ಯಾವನಿಗೂ ಸಾಧ್ಯ ಅಂತೇಳಿ ಒಂದು ಉದಾಹರಣೆ ಅವರು. ಯುವಕರಲ್ಲೇ ನನ್ನ ಮಾದರಿಯಾಗಿ ತಗೊಳ್ಬೇಕು. ನಾನು ಯಾವುದೇ ಕ್ಷೇತ್ರ ಇರಲಿ, ನನ್ನ ವೃತ್ತಿ ಇರ್ಬೋದು, ನಾನು ವಕೀಲರಾಗಿದ್ದೀನಿ ಅಥವಾ ನಾನಾ ಕ್ಷೇತ್ರ ದುಡಿಯುವಂಥವರು, ಯಾರಿಗೂ ಕೂಡ ಶ್ರಮ ಪಟ್ಟರೆ ಮೇಲೆ ಬರಲಿಕ್ಕೆ ಸಾಧ್ಯ ಎಂಬುದಕ್ಕೊಂದು ಉದಾಹರಣೆ. ನಾವು ಅಂಬಾನಿ ಎಲ್ಲ ಇದ್ರೆ ಕೇಳಿದ್ದೇವೆ ನಾವು ಕಥೆಗಳನ್ನು ಅಲ್ವಾ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹೊಡೆಯುತ್ತಿದ್ದಂತಹ ಒಂದು ಜನ ಈಗ ದೇಶದಲ್ಲಿ ಎಷ್ಟು ದೊಡ್ಡ ಜನ ಆದರು. ಅಂಥದ್ದೇ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಕಾಣ್ತಿದ್ದೇವೆ. 4 ದಿಕ್ಕುಗಳಿಂದ 4 ಮಕ್ಕಳು ಅವರೆಲ್ಲ ಸೇರಿ ಇದನ್ನು ಬೆಳೆಸಿದಲ್ಲಿ ಒಂದು ದೊಡ್ಡ ಸಂಸ್ಥೆಗೆ ಬೆಳೆಯುವಂಥ ಎಲ್ಲ ಅವಕಾಶಗಳು ನಿಮ್ಮಲ್ಲಿದೆ. ಅದನ್ನು ನೀವು ಅಲ್ಲಿಗೆ ತಲುಪುವಲ್ಲಿ ಭಗವಂತ ನಿಮ್ಮನ್ನು ಅನುಗ್ರಹಿಸಲಿ. ನಿಮ್ಮ DD ಸಂಸ್ಥೆ ದೊಡ್ಡ ಒಂದು ಸೇವಕ ಸಂಸ್ಥೆಯಾಗಿ ಬೆಳೆಯಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮಗೆ ಶುಭವನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಉಜಿರೆಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಹಿರಿಯ ಮುತ್ಸದ್ದಿಗಳಾದ ಕೇರಿಮಾರ್ ಬಾಲಕೃಷ್ಣ ಗೌಡ ಅವರು ಶುಭವನ್ನು ಹಾರೈಸ್ತಾರೆ. ಓಂ ಶ್ರೀ ಜನಾರ್ದನ ಸ್ವಾಮಿಯೇ ನಮಃ. ಇವತ್ತು ಉದ್ಘಾಟನೆಗೊಂಡಿರುವಂಥ ಶ್ರೀ ಜನಾಬ್ ಅಬ್ದುಲ್ ರಜಾಕ್ ಇವರ ನೇತೃತ್ವದ DD ಗ್ರೂಪ್ಸ್ ಇದರ ವಸ್ತ್ರಗಳ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾರೆ. ಹಿರಿಯ ಸಾಹಿತಿಗಳು ಒಂದು ಕಡೆ ಹೇಳ್ತಾರೆ, ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯನ್ನು ಅರಿತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ.
ಸಾರ್ವಜನಿಕ ಜೀವನದಲ್ಲಿ ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳು ಇದುವೆ. ಏನು ಆ ಸಾಹಿತಿಗಳು ಬರೆದಿಟ್ಟಿದ್ದಾರೆ ಅದನ್ನು, ಆ ಗುರಿಯನ್ನು ಈಡೇರಿಸುವಂಥದ್ದು. ಅದಕ್ಕೆ ದಾರಿಗಳು ಬೇರೆ ಬೇರೆ ಬೇರೆ. ಅದು ವಾಣಿಜ್ಯ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಬೇರೆ 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 ಕ್ಷೇತ್ರಗಳಿರ್ಬೋದು. ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ಆ ಕ್ಷೇತ್ರದಲ್ಲಿ ಅವ ಎಷ್ಟು ಯಶಸ್ವಿ ಆಗ್ತಾನೆ ಅಂತ ಹೇಳುವಂಥದ್ದು ಅವನು ಪ್ರಾರಂಭ ಮಾಡಿರುವಂಥ, ಅವನ ನಡೆದುಕೊಂಡು ಹೋಗುವಂಥ ವ್ಯವಹಾರದಲ್ಲಿ ಅವನು ಎಷ್ಟು ಯಶಸ್ವಿ ಆಗ್ತಾನೆ, ಅವನ ಎಷ್ಟನ್ನು ಸಾಧನೆ ಮಾಡ್ತಾನೆ ಅಂತ ಹೇಳುವ ಮೇಲೆ ನಿಂತಿದೆ. ಅಬ್ದುಲ್ ರಜಾಕ್ರವರು ಪ್ರಾರಂಭ ಮಾಡಿದಂಥ ಹಿನ್ನೆಲೆಯನ್ನು ನಮಗೆ ಹೇಳಿದರು. ನಾನು ಸುಂದರ ಶೆಟ್ಟರು ಅವರನ್ನು ಸುಂದರಗೌಡರು ಕ್ಷಮಿಸಬೇಕು, ಬೇರೆ ಕಡೆ ಅವರನ್ನು ಸನ್ಮಾನ ಮಾಡಿದ್ದನ್ನು ಗಮನಿಸಿದ್ದೇನೆ ಪುತ್ತೂರಿನಲ್ಲಿ ಅನೇಕ ಸಂದರ್ಭಗಳಲ್ಲಿ. ಇವತ್ತು ನಾವು ಅದರಲ್ಲಿ ಸಾಧನೆಯನ್ನು ಮಾಡಬೇಕು ಅಂತಾದರೆ ಡಾಕ್ಟರ್ ಶಿವಶಂಕರ್ ಗುರೂಜಿಯವರು ಒಂದು ಮಾತು ಹೇಳ್ತಿದ್ರು, ಆರ್ಟ್ ಆಫ್ ಲಿವಿಂಗ್ ಅಂತ. ಆರ್ಟ್ ಆಫ್ ಲಿವಿಂಗ್ ಅಂದರೆ ಏನು ಅಂತ ಕೇಳಿದರೆ, ಅವನು ಯಾವುದೇ ಒಂದು ಕ್ಷೇತ್ರದಲ್ಲಿ ಇದ್ದರೂ ಕೂಡ ಅದನ್ನು ಕರಗತ ಮಾಡಿಕೊಳ್ಳುವಂಥ ಒಂದು ಕಲೆಯನ್ನು ಅವ ಕಲಿಬೇಕು. ಆ ನಿಟ್ಟಿನಲ್ಲಿ ಈಗ ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಸಾಹಿತ್ಯ ಕ್ಷೇತ್ರದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರನ್ನು ಪಡೆದಿದ್ದಾರೆ. ಯಾಕೆ ಪಡೆದಿದ್ದಾರೆ ಅಂತ ಹೇಳಿದ್ರೆ, ಎಲ್ಲರೂ ರಾಜ್ಕುಮಾರ್ ಆಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರು ಆ ಕಲೆಯನ್ನು ಕರಗತ ಮಾಡಿಕೊಂಡು ಅದರಲ್ಲಿ ಯಶಸ್ವಿಯನ್ನು ಸಾಧನೆ ಮಾಡಿದ್ದಾರೆ. ಅದೇ ರೀತಿ ರಜಾಕ್ರವರು ವಾಣಿಜ್ಯ ಕ್ಷೇತ್ರದಲ್ಲಿ ಅವರು ಪ್ರಾರಂಭ ಮಾಡಿದಂಥ ಕ್ಷೇತ್ರದಲ್ಲಿ ಅವರು ನಡೆದುಕೊಂಡು ಬಂದಂಥ ರೀತಿಯನ್ನು ನೋಡಿದರೆ ಅವರು ನಮಗೆ ಕಾಣ್ತದೆ ಇಷ್ಟೇ ಅಲ್ಲ, ಇದಕ್ಕಿಂತಲೂ ಹೆಚ್ಚಿನ ಸಾಧನೆಗಳನ್ನ ಮಾಡುವವರು ಇದ್ದಾರೆ ಅಂತ ಹೇಳುವಂಥದ್ದು 100ಕ್ಕೆ 100. ಯಾಕೆಂದರೆ ಅವರಲ್ಲಿ ಆ ಗುಣಗಳಿದ್ದಾವೆ. ಸುಮ್ಮನೆ ಸಾಧನೆ ಅಂದರೆ ಹೇಳುವಂಥದ್ದು ಬರೋದಿಲ್ಲ. ಉದಾಹರಣೆಗೆ ಗೇರುಗಟ್ಟೆಯ ಅಂಗಡಿ ಇವತ್ತು ಈ ಆಸುಪಾಸಿನಲ್ಲಿ ಪ್ರಚಾರದಲ್ಲಿರುವಂಥದ್ದು ಹೆಸರು ಹೇಗೆ ಅಂತ ಹೇಳಿದರೆ ಗೇರುಗಟ್ಟೆ ಅಂಗಡಿ ಅಂತಲೇ ಈ ಆಸುಪಾಸಿನಲ್ಲಿ ಪ್ರಚಾರ. ಹಾಗಿರುವಾಗ ಈ ಪ್ರಾರಂಭ ಮಾಡಿರ್ತಕ್ಕಂಥ ಇನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರ ಈ ಒಂದು ವ್ಯವಹಾರದ ಕ್ಷೇತ್ರ ಏನಿದೆ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು. ನಮ್ಮ ಸಮಾಜದ ಬೇರೆ ಬೇರೆ ಕೇಂದ್ರಗಳಲ್ಲಿ ಈಗಾಗಲೇ 15 ಸ್ಥಳಗಳಲ್ಲಿ ಅವರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದರು. ಇನ್ನೂ ಇದು ಹೆಚ್ಚು ಹೆಚ್ಚು ಬೆಳೆದು 50ಕ್ಕೂ ಹೆಚ್ಚು ಬೆಳೆದು ಅಥವಾ 100 ಅಷ್ಟು ಕೇಂದ್ರಗಳನ್ನು ದಾಟಿ ಅನಿಲ್ ಅಂಬಾನಿ ಅಂತ ಹೇಳುವಂಥವರು ಈಗೊಂದು ಉದಾಹರಣೆ ಕೊಟ್ಟರು. ಒಂದು ಪೆಟ್ರೋಲ್ ಪಂಪಿನಲ್ಲಿ ಒಂದು ಪೆಟ್ರೋಲ್ ಹಾಕುವಂಥ ವ್ಯಕ್ತಿ ಇವತ್ತು ಯಾವ ಮಟ್ಟಕ್ಕೆ ಏರಿದ್ದಾರೆ, ಅಂಥ ಒಂದು ಸಾಧನೆಯ ದಾರಿಯಲ್ಲಿ ಸನ್ಮಾನ್ಯ ಅಬ್ದುಲ್ ರಜಾಕರ್ ಅವರು ಬೆಳೀಲಿ ಅಂತ ದೇವರಲ್ಲಿ ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಚಿನ್ ಸುಂದರಗೌಡ ಅವರು ಇವತ್ತು ಅವರ ರಜಾಕ್ ಅವರಿಗೆ ಆಶೀರ್ವಾದವನ್ನು ಮಾಡುವ ಮಾತುಗಳಿಗಾಗಿ, ಅದರಿಂದಾಗಿ ದಯಮಾಡಿ ಹಿರಿಯರಾಗಿರುವ ನೀವು ಈಗ ಮಾತಾಡಬೇಕು, ಆಮೇಲೆ ಇಬ್ಬರು ಮಾತಾಡಲಿಕ್ಕಿದ್ದಾರೆ. ಸುಂದರಗೌಡ ಅವರನ್ನು ಪ್ರೀತಿಯಿಂದ ನಾವು 2 ಮಾತಿಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಗುರು ಹಿರಿಯರ ಕ್ಲೀನ್ ಮಾತರಿನ ನಮ್ಮೊಂದು ಇನಿ ಈ ಉಜಿರೆಡೆ ಈ ಒಂಜಿ ಮಳಿಗೆ ಮಲ್ತನಂಚಿನ ನಮ್ಮ ರಜಾಕೆರೆ, ಈ ರಜಾಕೆರೆ ಉಪ್ಪಿನಂಗಡ್ಡೆ ಇತ್ತನಾರೆ. ರಜಾಕೆರೆ ಉಪ್ಪಿನಂಗಡ್ಡೆ ಎಂಚ ಇತ್ತರಿಂದ ಎಂಗ್ಲಿಗೆ ಗೊತ್ತುಂಡು ಒಂಜಿ ಅಂಚನೆ ಈ ವೇದಿಕೆ ಉಪ್ಪುನಂಚಿನ ಮಾತಾ ಗಣ್ಯರೆಗಳ ವಂದಿಸದೆ ಆರ್ನ ಮಿತ್ತ ಅಭಿಮಾನದ ಈತ ಜನ ಸೇರಣಕಲೆ ಆರ್ನ ಅಭಿಮಾನಿಲೆಗಳ ಆರ್ನ ಸಂಸ್ಥೆಗೆ ಆಶೀರ್ವಾದ ಮಲ್ಪನ ಜನಕುಲೆಗಳ ಮಾತೆರೆಗಳ ವಂದಿಸದೆ ಇನಿ ರಜಾಕೇರ್ನ ಬಗ್ಗೆಡೆ 1-2 ಪಾತ್ರ ಎಂಗೆ ದಿಂಜ ಗೊತ್ತಿದ್ದೆ ಆರ್ನ ಇತ್ತೆ ಮೂಲ ಪಾತ್ರನಾಗ ದಿಂಜ ಉಂಡು ಅಂತ ತೋಜನು ಆರ್ನ 10-15 ಇರುವ ಮಳಿಗೆಗೆ ಎಂಕವು ಗೊತ್ತಿದ್ದೆ ಜನಡೈರು 6 ಪಂತಲ್ನ ಇಜ್ಜರು ಆರು ಈತ ಎತ್ತರ పోతే ಮಂದಿ ಹೆಂಗೆ ಗೊತ್ತು ಯಾನ పోతే ಏನನ್ನ ಪುಗಾರು ಬೇರೆ ಸನ್ಮಾನ ಮಲ್ಪೇರು ಇನ್ನಲ್ಪೇರು ಮಾತ ಮಲ್ಪೇರು ಎನ್ನಡ ತಾತನ ಮಲ್ಪೇರು ಅಮ್ಮ ಎನ್ನಡ ತಾತನ ದಾದ ಅಂದು ಹೆಂಗೆ ಗೊತ್ತಿಜ್ಜಿ ಪಾತೇರು ಏನಡ ಒಳ್ಳೆ ತಿಕ್ಕೊಂಡ ಫೋನ್ ಮಲ್ಪೇರು ಪಾತೇರು ಆಂಡ ನಿಜ ಏನು ಸತ್ಯ ಮಲ್ಪೆ ಈ ತಾರೆಟ ಉಂಡು ಅನ್ನೋದು ಹೆಂಗೆ ಗೊತ್ತಿಜ್ಜಿ
ಏನ ಅಂಗಡಿದ ಎದುರುಡು ಒಂಜಿ ಮಾರ್ಗದ ಬರೆಟ್ಟು ಒಂಜಿ ಮಂಚ ಪಾಡ್ದು ಇಟ್ಟು ಜವಳಿ ಪಾಡೊಂದು ಇನ್ನು ಮಲ್ತದ್ದು ಈ ಮನುಷ್ಯ ಇತ್ತನಲ್ಲಿ ಅಂತೂತೆ ಅತನದಾದನ ಎಂಗ್ಲೆಗ್ಲ ಇತ್ತೆ ವೇದಿಕೆ ಉಂಟದು ಮಾತೆರ್ಲ ಧಾರ್ಮಿಕದ ಬಗ್ಗೆ ಪಾತೆರ್ನಾಗ ಪ್ರತಿಯೊಂದು ವ್ಯವಹಾರಡ್ಲ ಧರ್ಮ ಬೋಡು ನೀತಿ ಬೋಡು ಸತ್ಯ ಧರ್ಮ ನಿಷ್ಠೆ ಮಾತಾಯ್ತನ ಅಂದರೆ ಮಾತಾಪಣದು ಬಂಡೇದು ಅಂಚನೆ ಎಂಗ್ಲೆಗ್ಲದಾಯ್ತು ಕೇಂದ್ರಂಡ ರಜಾಕೆರ್ಲಿಕನೇ ರಜಾಕೆರಿಗೆ ಏನು ದಾನ ಹೇಳಿ ಏನಾರು ತುಂಜಲ್ಲಿ ಉಪಕಾರ ಆದಿಪ್ಪು ಆರೈನ ಮಲ್ಲ ಮಲ್ತದ್ದು ದೀತೇರಿ ಆರ್ನ ಈ 15 ಮಳಿಗೆಗಳ ಶ್ರಮ ಆರ್ನವೇ ಎಂಗ್ಲತ್ತು ಅಂಚನೆ ನಮ್ಮಲ್ಲ ಒಂಜಿ ಬರೀಟ್ ಒಂಜಿ ಸಮಯಡವೇ ಥರ ಇತ್ತ ಒಂಜಿ ಎಲ್ಲ ಪ್ರಯಾಡ್ ಒಂಜಿ ಮಲ್ಲ ಮನೆತನಡು ಬಿಟ್ಟದು ಕಡೆಗೆ ಮನೆ ತನ ಮಾತ ಹೋದು ಲಾಸ್ಟ್ಗೆ ಎಂಕ್ಲು ಮಾತ ವರಿದಿತ್ತು ಎಂಕ್ಲು ವರಿದಿಪ್ಪನಾಗ ಎಂಕ್ಲ ಜೀವನ ಎಂಚ ಮಲ್ಪೋಡು ಮಂಡದು ಎಂಕ್ಲನೇ ತೆರೆದಿಪ್ಪೋಡು ಅತನ ಎಂಕ್ಲ ಹಿರಿಯಕ್ಲೊಂಜಿ ಆಶೀರ್ವಾದ ಬೋಡು ಅತನ ಅಕ್ಲೊಂಜಿ ಧರ್ಮ ಬೋಡು ಒಂದು ಮಾತ ಇತ್ತನ ಮಾತಲ್ಲ ಸರಿಯಾಪಣೊಂದು ಲೆಕ್ಕ ಈ ರಜಾಕೆರೆಗಳಂಚನೆ ನಮ್ಮಲ್ಲ ಒಂಜಿ ಇನಿ ನಮ್ಮಡ ಒಂಜಿ 150 ಜನ ಡೈಲಿ ಮಧ್ಯಾಹ್ನ ಒಂಜಿ ಮನಸ್ಸುಗೊಳ್ಳೇರಿ ಡೈಲಿ ದಿನಕ್ಕೆ ಒಂಜಿ 150 ಜನ ಮನಸ್ಸು ಮಾಡ್ಬೇರಿ ನಮ್ಮಡ ಒಂಜಿ ಫ್ಯಾಕ್ಟ್ರಿ ಉಂಡು ಫ್ಯಾಕ್ಟ್ರಿ ಒಂಜಿ 100 ಜನ ಅಲ್ಲೇರಿ ಮುಕ್ಕೊಂಜಿ 3-4 ಶಾಪುಲಲ್ಲ ಐಟು ಮಾತಾನ ಒಂಜಿ 150 ಜನ ಮಧ್ಯಾಹ್ನದ ಮನಸ್ಸಿಗೆ ಹಾಪೇರಿ ಅವು ಎಂಕ್ಲ ಧರ್ಮ ಎಂಕ್ಲೆ ಮಲ್ಲ ದುಡ್ಡು ಮಂಡ ದಿಕ್ಕದನೆ ಎಂಚಿನ ಒಂದು ಕೆಂಡರ್ದಂಡ 10 ಜನ ಡೈಲಿ ಎಂಕ್ಲ ಕೈ ತುಂಜಿ ಮನಸ್ಸು ಮಲ್ಪೇರತ್ತ ಆ ಧರ್ಮನೇ ಎಂಕ್ಲ ಮಲ್ಲ ದುಡ್ಡು ಎಂಕ್ಲ ಇನ್ನಿಲ್ಲ ಈತ ವ್ಯವಹಾರ ಒಂದೊಂದು ಮೂರ ಮಾಡ್ತಲ್ಲ ದುಡ್ಡು ಮಾಡ್ಬೋಡು ಪಂಪನಂಚಿನ ಮನಸ್ಸು ಎಂಕ್ಲಡಜ್ಜಿ ಆಂಡ ಎಂಕ್ಲ ಹಿರಿಯಕ್ಲಿಲ್ಲ ಈ ಇಂಚಿನ ಬೇಲೆ ಮಲ್ತೆಲಿಗೆ ಎಂಕ್ಲ ವ್ಯಾಪಾರ ದೃಷ್ಟಿ ಮಲ್ತ ಅಗ್ಲೆ ಕೃಷಿ ದೃಷ್ಟಿ ಮಲ್ತೇರಿ ಧರ್ಮಾಡು ಮಲ್ತೇರಿ ಆ ಟೈಮುಡು ಎಂಕ್ಲ ಹಿರಿಯಕ್ಲ ಮಸ್ತ್ ಜನಕ್ಕೂ ಮನಸ್ಸಿಗೆ ಪೂರ ಪಾಡದು ಪಾಪದಕ್ಲಿ ಮತ್ತು ಮಸ್ತ್ ಹೆಲ್ಪ್ ಅವು ಒಂದೊಂದು ಪೂರ ಮಲ್ತಿತ್ತು ಜನಕ್ಕುಲೆ ಎಂಕ್ಲಿಗಿನಿ ಪ್ರತಿವರಿಲ್ಲ ಪಣ್ಪೇರಿ ನಿಕ್ಲ ಅಜ್ಜರ ಮಲ್ತನ ಪುಣ್ಯ ನಿಕ್ಲ ಅಮ್ಮೇರ ಮಲ್ತನ ಧರ್ಮ ಇಂಚಿನ ಮಾತ ದೃಷ್ಟಿಗೆ ಒಂಜಿ ಪಂಡೊಂದುಳ್ಳೇರಿ ಅಂಚ ನಮ್ಮಲ್ಲ ಒಂಜಿ ಅಂಗಡಿ ಒಂಜಿ 7 ವರ್ಷ ಕೆಲಸ ಮಲ್ತೊಂದಿತ್ತ ಈ 7.5 ವರ್ಷ ಕೆಲಸ ಮಲ್ಪನಾಗ ಅಲ್ಲಿ ಎನ್ನ ದನಿ ಎನ್ನ ಸ್ವಂತ ಒಂಜಿ ಫಲ ಲೆಕ್ಕ ಇತ್ತೇರಿ ಏನನ್ನು ಬೇಲೆದ ಲೆಕ್ಕ ತಗೊಂಡಿದ್ದಾರೆ ಆತ ಎಡ್ಡೆ ಇರ್ತದೆ ಕಡೆಗೆ 7.5 ವರ್ಷ ಬುಡ್ದು ಬಂದಾಗ ಎಂಕಿ ನೀನಿಕ್ಕಲು ಸನ್ಮಾನ ಮಲ್ತಾರೆ ಆಂಡ 6 ದಾನೆ ಮಲ್ತೀರಿ ಬಂಡ ಕಣ್ಣ ನೀರ್ದಿದ್ದು ಕಡಪುಡಿಯರಿ ಬೇಜಾರಡತ್ತೆ ಕುಸಿಟ್ಟು ಯಾನಂಜಿ ವ್ಯವಹಾರ ಮಲ್ತದೆ ಯಾನಂಜಿ ನರ್ಮಲ್ಲೇ ಕಾಪೆ ಬಂದಾಗ ಆರಿಗೆ ಒಂಜಿ ಕಡೆ ಇರ್ತು ಬಂಗ ಎನ್ನಲ್ಲಿ ಕೊಂಚ ಜನ ದಿಕ್ಕುಜಿ ಮುಕ್ಕೊಂಜಿ ಕಡೆ ಇರ್ತು ಏನೊಂಜಿ ವ್ಯವಹಾರ ಮಲ್ತು ಎಡ್ಡಪ್ಪ ಅಂತ ಬಂದಾಗ ಆಪುಜಿಂದ ಪನ್ನೀರು ಆಪುಜಿ ಆಂಡ್ಲ ಒಂಜಿ ಕೊಡಿರ್ತು ಬೇಜಾರಲ್ಲ ಒಂಜಿ ಕೊಡಿರ್ತು ಖುಷಿಲ್ಲ ಬಂಡ ನಿಕ್ಲಿ ನೀ ಸನ್ಮಾನ ಮಲ್ತಲೆಗನೆ ಆರ್ಯಂ ಕೊಂಚ ಕಣ್ಣ ನೀರ್ದು ಕಡ್ಪುಡಿಯರಿ ನಾನು ಎಡ್ಡೆ ಆಶೀರ್ವಾದ ಕೊರ್ದು ಆರು ಕಡ್ಪುಡಿಯರಿ ಅವೇ ಇಂಕಾರನ ಸನ್ಮಾನ ಆ ಸನ್ಮಾನ ಅಂದೇ ತುಂಬ ಬರ್ತದೆ ಇನ್ನು ಎಲ್ಲಿ ಹೇಳಿ ಸುಲಾಪಟ್ಟು ಬಂದ್ಬಿಡ ಬಂಡ ಒಂಜಿ 100-150 ಜನಕ್ಕೂ ಕೆಲಸನ ಕೈ ಇರ್ತಾ ಅವನುಂಡು ಆ ಒಂಜಿ ಸಂತೋಷ ಮಾತೆಗ್ಲ ಒಂಜಿ ಕಾರಣ ಉಪ್ಪುಡು ಅವೇ ಥರ ರಜಾಕೇರಿ ಮಾರ್ಗದ ಬೇರೆ ಅಂಗಡಿ ಮಾಲ್ ತಿಪ್ಪನಗಲ ಎಂತೂತೆ ಆರು ಎಂಚ ಇತ್ತೇರಿ ಆರ ಮನಸ್ಸೆಂಚಿನ ದಾಯ್ತದಾನೆ ಅಂದು ಯಾನು ಕೊಂಡಂಚಿನ ಒಂಜಿ ಕೋಟಿ ಗಟ್ಲೆದ ಒಂಜಿ ಸೆಟ್ಟದ ಒಂಜಿ ಜಾಗದ ದೆಕ್ಕೆ ಆರು ನಡುವ 2 ವರಿಯಲ್ಲಿ ತಗೋತೀರಿ ಆರು ಕೇಂಡೇರಿ ಬಂಡೇರಿ ನಿಜ ಬಂಡ ರಜಾಕೇರಿ ಏರು ಬಂದು ಏನು ಕೊರೋನಾಗ ಎಂಕ ಈ ವ್ಯಕ್ತಿ ಏರ್ದು ಹೆಂಗೆ ಗೊತ್ತಿಜ್ಜಿ ಈತ ದೆತ್ತ ದೆನ್ನ ಆರಡ ಒವ್ವೇ ಒಂಜಿ ಇಂದಲ ದೀವಂದೆ ಮಾತುಕತೆಲ್ಲ ಇಜ್ಜ ಅಂದೆ ಬೇರೆ ಕೊರೋನಾಗ ಈ ವ್ಯಕ್ತಿ ಏರಿಂದ ಹೆಂಗೆ ಗೊತ್ತಿಜ್ಜಿ ಆ ವ್ಯಕ್ತಿ ಏರಿಂದ ಹೆಂಗೆ ಗೊತ್ತಿಜ್ಜಿಂದಲ್ಲ ಈ ವ್ಯಕ್ತಿ ಐನು ಇನಿಮುಟ್ಟ ಒರಿತೊಂದು ಬರ್ತದೆ ಒತ್ತೊಂದು ಬರ್ತದೆ ವ್ಯವಹಾರಟ್ಲ ಅವೇ ಥರ ಮಾಲ್ತೊಂದು ಪೂರ ಬತ್ತಿತ್ತನೆ ಇರ್ತಾದ್ರೆ ಇನ್ನು ಈತ ಮಳಿಗೆಲಿನ ಮಾಳ್ಬೆರಗಾಂಡು ಅದಕ್ಕೆ ದೇವರನ್ನ ದಯಲ ಆಂಡು ನನಲ ಅಂಚನೆ ದಿಂಜ ಮಳಿಗೆ ಮಾಲ್ಪಲೆಕ್ಕಲ್ಲ ಇಂಬೆರೆಗೆ ಎತ್ತು ಇಂಬೆರನ ಜೋಕುಳಲ್ಲಿ ಇರ್ದು ಅಂತೆಲ್ಲ ಬಂಡೇರಿ ಎಂಕೆಲ್ಲ ಗೊತ್ತುಂಡು ಜೋಕುಲ ಅಂತ ಗೊತ್ತುಂಡು ಎಂಗೆ ಆರ್ನ ಮರ್ಮಲಲ್ಲೇ ನಲ ಏರು ಎತ್ತು ಅಂತ ಗೊತ್ತುಂಡು ಅಂದು ಡಾಕ್ಟ್ರ್ ಈರು ಸುಂದರಣ್ಣೆ ನಂದಲ್ಲಿ ಎತ್ತದು ಬಾತೇರಿ ನಾರೆ ಅಂದು ಎಂಗ್ಲೆ ಮರತ್ತು ಹೋಗ್ಬಿಟ್ಟು ಆತಿ ಅಂದು ಅಂದು ಒಂಜಿ ಮರ್ಮಾಳು ಮೇರಿನ ಡಾಕ್ಟರ್ಲೇರಿ ಯಾನು ಒಂಜಿ ದಿನ ಆರ್ನ ಶಾಪದಲ್ಲಿ ಇಂಚ ಪೋನಾಗ ಏನೋಡ ಕೇರುವೇರಿ ಖಾಲಿ ಅರ್ನ ಮದ್ಮೆದಾಗ ಎಂಚಿನ ಮಂಟಪಡಗುಲ್ಲದ ಒಂಜಿ ಎಂಚಿನ ಕೈ ಬತ್ತ ಎಂಚಿನ ಮಲ್ಪನ ಮಾಡ್ಪನಾಗ
ಆಗಲ ಪ್ರಮುಖರನ್ನ ನಡುಟಿಗೆ ನಾನು ಕುಲ್ಲದು ಇನ್ನು ಮಲ್ತಿದ್ದೇನೆ ಆನಿದ ಒಂದು ಆಲ್ಬಂಬು ತೂದಿತ್ತೇನೆ ಆತ ನಂಬೇರಿನ ಮರ್ಮಲ ಇನ್ನು ತೂತೇರಿ ಆ ತೂದು ಯಾನು ಒಂಜಿ ದಿನ ಅಲ್ಲೇ ಪೋನಗ ಯಾನ ನಿಂಚ ತೂದು ಏರು ಸುಂದರಣ್ಣೇನು ಒಂದು ಕೇಂದ್ರ ನಾನು ಕೊಲ್ಲದು ಬಾದಿರ್ತೇನ ಪೊಂಜು ಆರೆ ಅಕ್ಕಲಿ ಕೃಷಿ ತಗರತು ಅದೇ ಅಗ್ರಿಕಲ್ಚರ್ ಅಂಚನೆ ಪೂರ ಮನಸ್ಸು ತಕ್ಕಲೆ ಬೆರೆಗಳು ಒಂಜಿ ಮರಮಲಲ್ಲಿ ಮಾತ್ರ ತಿಕ್ಕದೇರಿ ಅಂಚನೆ ಎಡ್ಡೆ ಜೋಕುಲ್ಲ ತಿಕ್ಕದ ಅಂಚನೆ ಐಕೆ ಸರಿಯಾದ ದೇವರನ ದಯಲ ಉಂಡು ಈ ದೇವರ ದಯಟ್ಟು ನನ್ನಲ ಈ ಸಂಸ್ಥೆ ಮಲ್ಲ ಮಲ್ಲ ಆತು ಬುಳೆವಾಡು ಎಡ್ಡಾವಾಡು ರಜಾಕೆರೆಗಳ ಪ್ರಾಯ ಉಂಡು ಆರ್ನ ಜವಾಬ್ದಾರಿನ ಕಮ್ಮಿ ಮಲ್ತದೆ ಜೋಕ್ಲೆ ಮೀತ ಪಾಡ್ದು ಜೋಕ್ಲೆಗೆ ಎಡ್ಡೆ ಬುದ್ಧಿ ಸದ್ಯನ ಕೊರ್ದು ಮಾಂತ ಎಡ್ಡೆಡು ನಡತೊಂದು ಪಾಡು ಪಾಪದಗಳೆಲ್ಲ ಎಡ್ಡೆಡು ತೂವಾಡು ಪಂಡದೆ ಎನ್ನ ರಡ್ಡು ಪಾತ್ರನ್ನು ವಹಿಸ್ತೇವೆ. ಆಶೀರ್ವಾದದ ಮಾತುಗಳಿಗೆ ನಾವು ಕೃತಜ್ಞರಾಗಿದ್ದೇವೆ. ಇದೀಗ ನಮ್ಮಿಂದ ಗೌರವವನ್ನು ಸ್ವೀಕರಿಸಿರುವಂತಹ ಶ್ರೀಮತಿ ಅರ್ಚನಾ ರಾಜೇಶ್ ಪೈ ಅವರು ನಮ್ಮ ಸಂಸ್ಥೆಗೆ 2 ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಪಡಂಗಡಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿರುವಂತಹ ತಾಲೂಕಿನ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾಗಿರುವ ಸಂತೋಷ್ ಕುಮಾರ್ ಜೈನ್ ಅವರು ಆಗಮಿಸಿದ್ದಾರೆ. ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಇಮ್ರಾನ್ ಅವರು ಅವರಿಗೆ ಶಾಲನ್ನು ಒದಿಸಿ ಅವರಿಗೆ ಸಭೆಯ ಗೌರವವನ್ನು ಸ್ಮರಣಿಕೆಯೊಂದಿಗೆ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬನ್ನಿ ಅರ್ಚನಾ ಮೇಡಮ್ ಬನ್ನಿ. ನಾವು ನಂಬಿಕೊಂಡು ಬಂದಂಥ ಎಲ್ಲ ದೇವರುಗಳನ್ನು ನಮಿಸುತ್ತಾ ವೇದಿಕೆಯ ಮೇಲೆ ಕುಳಿತಂಥ ಎಲ್ಲ ಗಣ್ಯರನ್ನು ನಮಸ್ಕರಿಸುತ್ತಾ ವೇದಿಕೆಯ ಕೆಳಗೆ ಕೂತಿರುವಂಥ ಎಲ್ಲ ನನ್ನ ಸ್ನೇಹಿತರನ್ನು ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಆಡಲು ಇಚ್ಛಿಸ್ತಾ ಇದ್ದೇನೆ. ಇವತ್ತು ಮೊದಲನೇದಾಗಿ ಕಾಂಗ್ರ್ಯಾಚುಲೇಷನ್ಸ್ ಸರ್. ಒಂದು DD ಮೆನ್ಸ್ ಆ್ಯಂಡ್ ವಿಮೆನ್ಸ್ ಸೆಂಟರ್ ಉಜಿರೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಅದು ಒಂದು ಖುಷಿಯಾದ ವಿಷಯ. ಅದರ ಜೊತೆಗೆ ನನಗೆ ರಾತ್ರಿ ಅಶ್ರಫ್ರು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಫ್ಯಾಮಿಲಿ ಫ್ರೆಂಡ್ ಥರ ಅವರೊಂದು ನನಗೆ ಫೋಟೋ ಕಳಿಸಿದರು. ನಿಜ ಸರ್, ನಾನು ರಾತ್ರಿ ಇಡೀ ಮಲಗಲಿಲ್ಲ. ಕೊಟ್ಟಂಥ ಬಿರುದು ಅಣ್ಣ ಹೇಳಿದಾಗೆ ಯಾಕೆ ನಮ್ಮನ್ನು ಕರಿತಾ ಇದ್ದಾರೆ, ಯಾಕೆ ನಾವು ಈ ವೇದಿಕೆ ಮೇಲೆ ಕೂತ್ಕೊಂಡಿದ್ದೇವೆ ಹೇಳಿ ನಮಗೆ ನಿಜವಾಗಿ ಗೊತ್ತಿಲ್ಲ. ನಾನಿವತ್ತು ನನ್ನ ಮಗನನ್ನು ಕರ್ಕೊಂಡು ಬಂದಿದ್ದೇನೆ. ಇದಕ್ಕೂ ಒಂದು ವಿಷಯ ಇದೆ ಸರ್. ಬೆಳ್ತಂಗಡಿಯ ನಿಮ್ಮ ಒಂದು ಶಾಪ್ ನಾನು ಇನಾಗ್ರೇಷನ್ಗೆ ಬಂದಿದ್ದೆ. ರಸ್ಬೆರಿ ಎಂಬ ಒಂದು ಮಹಿಳೆಯರಿಗಾಗಿ ಹೇಳಿದಾಗೆ ಅಂದರೆ ಮಹಿಳೆಯರಿಗಾಗಿ ಅಲ್ಲಿ ಉದ್ಯೋಗನೂ ಮಹಿಳೆಯರಿಗೋಸ್ಕರನೇ ಕೊಡ್ತಾ ಇದ್ದಾರೆ. ಮಹಿಳೆಯರಿಗೆ ಹೇಳಿಯೇ ಒಂದು ಮಾಡಿದಂಥ ಸಂಸ್ಥೆಯ ಉದ್ಘಾಟನೆಗೆ ಬಂದಾಗ ನಾನು ಸರ್ ಬಗ್ಗೆ ತುಂಬ ತಿಳಿದುಕೊಂಡೆ. ಸರ್, ನಿಜವಾಗಿ ಮನುಷ್ಯ ಯಾಕೆ ದುಡಿತಾನೆ, ಮನುಷ್ಯ ಯಾರಿಗೋಸ್ಕರ ದುಡಿತಾ ಇದ್ದಾನೆ, ಮನುಷ್ಯ ಏತಕ್ಕೋಸ್ಕರ ದುಡಿತಾ ಇದ್ದಾನೆ ಎಂಬ ಒಂದು ವಾಕ್ಯಕ್ಕೋಸ್ಕರ ನಮ್ಮ ಒಂದು ಆದರ್ಶ ವ್ಯಕ್ತಿ ಸರ್ ನೀವು ಇವತ್ತು ಏನು ತೋರಿಸಿಕೊಟ್ಟಿದ್ದೀರಾ. ನಿಮ್ಮ 4 ಮಕ್ಕಳಿಗೂ ಒಂದು 4 ಬ್ರ್ಯಾಂಚ್, ಅದರಲ್ಲೂ ಒಂದು ಎಜುಕೇಟೆಡ್ ಆಗಿ ಬಂದಂಥ ಸೊಸೆಗಳಿಗೆ ಮನೆಯಲ್ಲಿ ಒಂದು ಕಿಚನ್ ಹೇಳಿಕೊಂಡು ಒಂದು ಏನು ಹೇಳ್ತೇವೆ ನಾವು ಮನೆಯ ಒಂದು ದಾರೊಂದದ ಒಳಗಡೆ ಗೂಡಾಕಿ ಎಲ್ಲ ಮಾಡಿಟ್ಟಿದ್ದೇನೆ, ನಿಮಗೆ ಏನೂ ಕಮ್ಮಿ ಇಲ್ಲ, ನೀವು ಹೊರಗಡೆ ಹೋಗಬೇಕಾಗಿಲ್ಲ ಎಂಬ ಜಗತ್ತಿನಿಂದ ನೀವು ಹೊರಗಡೆ ಬಿಡುಗಡೆ ಮಾಡಿಸಿ ಅವರನ್ನು ಇವತ್ತೇನು ಸ್ವತಂತ್ರವಾಗಿ ಬಿಟ್ಟಿದ್ದೀರೋ ಅದು ನನಗೆ ತುಂಬ ತುಂಬ ಒಂದು ಮನದಾಳದ ಅಂದರೆ ನಿಮ್ಮ ಮೇಲಿರುವಂಥ ಒಂದು ಪ್ರೀತಿ ಮನದಾಳದದು ಸರ್. ಖಂಡಿತವಾಗಿ ಅಪ್ಪ ಅಮ್ಮ ಇದ್ದವರೇ ಅತ್ತೆ ಮಾವ ಆಗೋದು ನಾಳೆ. ನನ್ನ ಪ್ರಕಾರ ನನಗಿಂತ ಎಲ್ಲರೂ ಹಿರಿಯರು. ಅವರೇನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಮಕ್ಕಳಿಗೋಸ್ಕರ ಹೇಳಿ ದುಡಿತಾ ಇದ್ದಾರೆ. 60 ವರ್ಷ ಆದರೂ ದುಡಿತಾರೆ. ಯಾರಿಗೋಸ್ಕರ ಅಂದರೆ ಮಕ್ಕಳಿಗೆ ಬೇಕಲ್ಲ ಹೇಳ್ತಾರೆ. 70 ವರ್ಷದಲ್ಲೂ ದುಡಿತಾರೆ. ಯಾರಿಗೋಸ್ಕರ ಕೇಳಿದರೆ ಮಕ್ಕಳಿಗೆ ಬೇಕಲ್ಲ ಹೇಳ್ತಾರೆ. 75 ಆಗುವಾಗ ಮತ್ತೊಮ್ಮೆ ಹೇಳ್ತಾರೆ ಮೊಮ್ಮಕ್ಕಳಿಗೋಸ್ಕರ ಬೇಕಲ್ಲ ಹೇಳ್ತಾರೆ. ಅಂದರೆ ಅಷ್ಟೊಂದು ಅವರು ಸ್ಯಾಕ್ರಿಫೈ ಮಾಡ್ತಾ ಇರ್ತಾರೆ, ಅಷ್ಟೊಂದು ಹಾರ್ಡ್ ವರ್ಕ್ ಇರುತ್ತೆ. ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿರಬೇಕೆಂದರೆ ಒಂದು ನನಗೆ ಕೊಟ್ಟಂಥ ಸಂಸ್ಕಾರ ನನ್ನ ಅಪ್ಪ ಅಮ್ಮ, ಅದರ ನಂತರ ಅಪ್ಪ ಅಮ್ಮನ ಸ್ಥಾನದಲ್ಲಿ ತುಂಬಿಸಿದಂಥ ನನ್ನ ಅತ್ತೆ ಮಾವ, ಅದರ ಜೊತೆಗೆ ನನ್ನ ಪತಿ. ಯಾವುದಕ್ಕೂ ನಿನಗೇನು ಕಮ್ಮಿ ಇಲ್ಲ ಹೇಳಿಕೊಂಡೆ, ಎಲ್ಲಿ ಕಮ್ಮಿ ಇಲ್ಲ ಹೇಳಿಕೊಂಡೆ ನಾವು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕೊಡ್ತೇವೆ. ಅಲ್ಲೂ ನಿಂಗೂ ಕಮ್ಮಿ ಇಲ್ಲ ಹೇಳಿಕೊಂಡು ಅತ್ತೆ ಮಾವ ಆಗಲಿ ಗಂಡ ನಮ್ಮನ್ನು ಏನು ಬೇಕು ಅದನ್ನೆಲ್ಲವೂ ಕೊಡ್ತಾರೆ. ಆದರೆ ಗೂಡಿನಲ್ಲಿ ಹಾಕದೆ ಇವತ್ತು ಸರ್ ನೀವೇನು
ದುಡ್ದಿದ್ದೀರಾ, ಅದರ ಜವಾಬ್ದಾರಿಯನ್ನು ನೀವೇನು ಹಂಚಿದ್ದೀರಾ, ಅದು ಒಂದು ನಿಜವಾಗಿ ಹೇಳಬೇಕಾದ್ರೆ ಎಲ್ಲರಿಗೂ ಒಂದು ಮಾದರಿ. ನಾವು ದುಡಿತಾ ಇದ್ದೇವೆ, ಯಾರಿಗೋಸ್ಕರ ದುಡಿತಾ ಇದ್ದೇವೆ ಹೇಳಿ ನಮಗೆ ಗೊತ್ತಿರುವುದಿಲ್ಲ. ಏತಕ್ಕೋಸ್ಕರ ಅಂದರೆ ಬೆಳಗಿಂದ ರಾತ್ರಿ ತನಕ ದುಡಿತೇವೆ, ಸಂಡೇನೂ ದುಡಿತೇವೆ, 7 ದಿವಸನೂ ದುಡಿತೇವೆ. ಯಾರಿಗೋಸ್ಕರ ದುಡಿತಾ ಇದ್ದೇವೆ ಎಂಬ ಕ್ವಶನ್ ಮಾರ್ಕ್ ಒಂದು ದಿವಸ ಹುಟ್ಟುತ್ತೆ. ಯಾರಿಗೋಸ್ಕರ ನಾನು ದುಡ್ದೆ, ಏನು ಮಾಡಿದ್ದೆ ನಾನು ಹೇಳಿ. ಸರ್, ಇವತ್ತೇನು 17 ಬ್ರ್ಯಾಂಚಸ್ ಇದೆಯಲ್ಲ, ಅದು ಒಂದು ಸುಲಭದ ವಿಷಯ ಅಲ್ಲ. ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ ಅಣ್ಣ ಹೇಳಿದಾಗೆ ಒಂದು 120-130 ಜನರಿಗೆ ಮಧ್ಯಾಹ್ನದ ಊಟ ಹಾಕಬೇಕಾದ್ರೆ ಆ ಬೆಳಗಿನಿಂದ ರಾತ್ರಿಯ ತನಕ ಪಡೆಯುವ ಕಷ್ಟ. ಯಾಕೆ ನನ್ನ ಸಂಸ್ಥೆಯಲ್ಲಿ ನಾನು 100 ಮಂದಿಗೆ ಒಂದು ಕ್ಯಾಂಟೀನ್ ಅರೇಂಜ್ ಮಾಡಿದ್ದೇನೆ. ಯಾಕೆಂದರೆ ಹೆಲ್ದಿ ಫುಡ್ ಇರಲಿ, ಒಳ್ಳೆಯ ವಾತಾವರಣ ಇರಲಿ, ಒಳ್ಳೆಯ ಫುಡ್ ಸಿಗಲಿ. ಒಂದು ಸಂಸ್ಥೆಯಲ್ಲಿ ಒಂದು ಮಾಲಕರು ಏನು ತಿಳ್ಕೊಳ್ತಾರೆ ಅಂದರೆ, ಒಂದು ಸಂಸ್ಥೆಯಲ್ಲಿ ಯಾರಿದ್ದಾರೆ ಅದು ನನ್ನ ಮನೆಯ ಮಕ್ಕಳು, ಅದು ನನ್ನ ಜವಾಬ್ದಾರಿ, ಅವರನ್ನು ನೋಡಿಕೊಳ್ಳುವುದು ಅದು ನನ್ನ ಜವಾಬ್ದಾರಿ ಹೇಳಿಕೊಂಡು. ಹಾಗೆ ಅಣ್ಣ ಹೇಳಿದಾಗ ಇವಾಗ ಎಷ್ಟು ಕಷ್ಟ ಇದೆ ಹೇಳಿದರೆ, ಒಂದು ಸಂಸ್ಥೆಯನ್ನು ನೋಡಲಿಕ್ಕೆ ಕಷ್ಟ, ಅದರಲ್ಲಿ ನಾವು 17 ಸಂಸ್ಥೆಯನ್ನು ಮಾಡಿಸಿದ್ದೇವೆ ಅಂದರೆ ಅದು ಸುಲಭದ ವಿಷಯ ಅಲ್ಲ. ಅದು ಸರ್ದು ಹೇಳೋದಕ್ಕಿಂತ ಅದು ದೇವರ ಇಚ್ಛೆ ಇರ್ಬೋದು, ದೈವ ಇಚ್ಛೆ. ಇನ್ನೂ ಅದು ಎಷ್ಟರ ಮಟ್ಟಿಗೆ ಬೆಳೀತದೆ ಅಂದರೆ ಅದು ಅವರ ಪ್ರಾಮಾಣಿಕತೆ, ಅವರ ಸತ್ಯ ಧರ್ಮ, ಅದರ ಹಿಂದೆ ಇರುವಂಥ ಫಲ ಅದು ನಡೆದುಕೊಂಡು ಬರ್ತಾ ಇದೆ. ಸೊ ಇವತ್ತು ನನ್ನನ್ನು ಕರೆದು ನನ್ನನ್ನೊಂದು ಸನ್ಮಾನಿಸಿದಿರಾ, ಅದರಲ್ಲಿ ನನಗೆ ಒಂದು ಅತ್ಯಂತ ಖುಷಿ ಏನೆಂದರೆ, ಸರ್ ಹಾಗೆ ನಾನು ಒಂದು 4 ಬ್ರ್ಯಾಂಚ್ ಮಾಡಬೇಕು ಹೇಳಿ ಆಸೆ ಇಟ್ಟುಕೊಂಡವಳು. 4 ಬ್ರ್ಯಾಂಚ್ ಮಾಡಬೇಕು, ನಾವು ಒಂದು ಮನುಷ್ಯರಾಗಿ ಜೀವಿಸಬೇಕು. ನನ್ನ ಮಾವ ಏನು ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೋ ಅದೊಂದು ಬ್ರ್ಯಾಂಡ್ ಆಗಿ ಹೋಗಬೇಕು. ನಾಳೆ ಆ ಬ್ರ್ಯಾಂಡೇ ನಮ್ಮ ಮಕ್ಕಳು. ಒಂದೊಂದು ಬ್ರ್ಯಾಂಡ್, ಈಗ ಸರ್ 17 ಸಂಸ್ಥೆ ಕೂಡ ಅದವರ ಮಕ್ಕಳು. ಒಂದು ಸಂಸ್ಥೆಯನ್ನು ಅದರಲ್ಲಿ ಬಿಟ್ಟು ಕೊಡಲಿಕ್ಕಾಗಲ್ಲ. ಒಂದು ಮಗುವನ್ನು 15 ಸಂಸ್ಥೆ ಕೂಡ ಅದು ನಮ್ಮ ಮಕ್ಕಳೇ. ಅದೇ ನಮ್ಮನ್ನು ಚೆಂದ ಮಾಡಿ ನೋಡುವುದು. ನಾಳೆ 15 ಮಕ್ಕಳಿಗೆ ಆ ಮಕ್ಕಳಿಗೂ ಮಾಡಿಕೊಟ್ಟದ್ದು ಅದು ಅದೇ ನಮ್ಮ ಮಕ್ಕಳ ಥರ. ಹಾಗೆ ಎರಡನೇದು ಸರ್, ಯಾವುದನ್ನು ಹಿಂದಿನಿಂದ ಮರಿಲಿಲ್ಲ. 15 ಮೆಟ್ಟಲನ್ನು ಹತ್ತುವಾಗ 2ನೇದು ಬಿಟ್ಟು 1ನೇ ಬಿಟ್ಟು LKG ಅನ್ನು ಅವರು ಮರಿಲಿಲ್ಲ. ಅದು ಅವರ ಕೈಯಿಂದ ನನಗೆ ಶಾಲ್ ಹಾಕಿಸಿದರು. ಇದು ನನಗೆ ನಿಜವಾಗಿ ನಾನು ಒಂದು ಭಾಗ್ಯವಂತಳೆ. ಅಂದರೆ ಮನುಷ್ಯನಿಗೆ ಏನಿದೆ ಅದು ಅನುಭವ. ಒಂದು ಮಾವಿನಣ್ಣ ಗಿಡವನ್ನು ನಾವು ನೆಟ್ಟರೆ ಮಾವಿನಣ್ಣು ತಿನ್ನುವಂಥ ಯೋಗ ಸಿಗಬೇಕಂತೆ ಮನುಷ್ಯನಿಗೆ. ಅದು ನೋಡಿ ಯಾರಿಗೆ ಸಿಗುತ್ತೆ ಅಂದರೆ ಅದರ ಹಿಂದೆ ಅಷ್ಟೊಂದು ಫಲ ಅನುಭವಿಸ್ತಾ ಇರ್ತಾರೆ. ಅಂದರೆ ಕಷ್ಟಪಟ್ಟಿದ್ದಾರೆ. ಯಾವುದು ಕೂಡ ಸಕ್ಸಸ್ ಅಂದರೆ ಸುಲಭ, ಬೆಳಿಗ್ಗೆಯಿಂದ ರಾತ್ರಿ ಒಳಗಡೆ ಯಾವುದು ಸಕ್ಸಸ್ ಆಗಲ್ಲ. ಅದರ ಹಿಂದೆ ನಾವು ಹೋಗಬೇಕು, ಅದರ ಹಿಂದೆ ನಾವು ಬೆನ್ನಟ್ಟಿ ಹೋಗಬೇಕು. 1 ಸೆಕೆಂಡ್ ಆಚೀಚೆ ಆದರೆ ಬೇರೆಯವ್ರು ಬಂದು ಪಾರ್ಕ್ ಮಾಡಿ ಆಗತ್ತೆ. ಪಾರ್ಕ್ ಮಾಡುವ ಮುಂಚೆ, ಪಾರ್ಕ್ ಮಾಡಲಿಕ್ಕೂ ಬಿಡದಾಗೆ, ಯಾರು ಬಂದು ಅಲ್ಲಿ ಹೊಕ್ಕದಾಗೆ ಒಂದು ದಿನನಿತ್ಯದ ಹೋರಾಟವೇ ಒಂದು ಬಿಸ್ನೆಸ್ ಎಂಬುದೇ ಬೀಯಿಂಗ್ ಬ್ಯುಸಿ ಹೇಳಿ. ನಾಟ್ ಓನ್ಲಿ ಮೇಕಿಂಗ್ ದ ಮನಿ, ಬೀಯಿಂಗ್ ಬ್ಯುಸಿ. ಮನುಷ್ಯ ಬಿಸ್ನೆಸ್ಸಲ್ಲಿದ್ದವನಿಗೆ ರಿಟೈರ್ಮೆಂಟೇ ಇಲ್ಲ, ರಿಟೈರ್ಮೆಂಟ್ ಆಗಲ್ಲ. ಅದು ರಿಟೈರ್ಮೆಂಟ್ ಹೇಳಿ ಕೊಟ್ಟರೆ ಇದೆ ಅಲ್ಲ, ಅವನ ಮನೆಯ ಪರಿಸ್ಥಿತಿಯೇ ಬೇರೆ. ಮತ್ತು ಹೆಂಗಸರಿಗೆ ಒಂದು 4-5 ಸಲ ಚಹಾ ಮಾಡಲಿಕ್ಕೆ ಹೇಳೋದು, ಮತ್ತು ತಲೆಯಲ್ಲಿ ಬಿಸಿ ಮಾಡಿಕೊಂಡು ಕೂತ್ಕೊಳ್ಳೋದು. ಸೊ ಬೀಯಿಂಗ್ ಬ್ಯುಸಿ ಎಂಬುದೇ ಬಿಸ್ನೆಸ್. ಇವತ್ತು ಸರ್ ನಿಮ್ಮ ಕೈಯಿಂದ ನನಗೆ ಶಾಲ್ ಒದಿಸಿದ್ದೀರಾ. ಖಂಡಿತವಾಗಿ ಮುಂದೊಂದು ದಿನ ನನಗೂ ಒಂದು ಅವಕಾಶ ಸಿಕ್ಕಿದರೆ ಒಂದು 4-5 ಮಂದಿಗೆ ನಾನು ಹೆಲ್ಪ್ ಮಾಡಲಿಬೇಕು ಹೇಳಿ ನನಗೊಂದು ಏನು ಹೇಳ್ತೇವೆ ಪಾಠ, ಪ್ರೇರಣೆ ಸರ್. ಅದು ಅಲ್ಲದೆ ಇವತ್ತು ನನ್ನ ಕೈಯಲ್ಲಿ ಏನು ಕೊಟ್ಟರು ಆ ಸರ್ಟಿಫಿಕೇಟ್ ನಮ್ಮ ಊರಿನ ದನಿಗಳು ಯಾವತ್ತೂ ಅವರು ನಮ್ಮ ಜೊತೆಗಿರ್ತಾರೆ. ನಾವು ಅವರನ್ನು ಯಾವತ್ತೂ ಒಂದು ಆದರ್ಶ ವ್ಯಕ್ತಿ ಹೇಳೋದು. ಯಾಕೆಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಇಂಜಿನಿಯರು, ಮೆಡಿಕಲ್ ಯಾವ ಫೀಲ್ಡಿಗೆ ಹೋಗ್ಬೋದು. ಅವರ ಒಂದು ಏನು ಪಾರಂಪರ್ಯ ಇದೆಯೋ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ಅವರು ನಮ್ಮ ಊರಿನ ದನಿ. ಇವತ್ತು ಹೇಗಾಗಿದೆ ಅಂದರೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೊಂದು ಆಸೆ ಇರುತ್ತೆ. ತವರು ಮನೆಯಲ್ಲಿ ನನ್ನ ಮನೆ, ಇದು ನನ್ನ ಗಂಡನ ಮನೆ ಹೇಳ್ತೇವೆ. ತವರು ಮನೆಯಲ್ಲಿ ನಮ್ಮನ್ನು ಯಾವತ್ತೂ ಶಬಾಷ್ ಹೇಳ್ತಾ ಇರ್ತಾರೆ. ಗಂಡನ ಮನೆಗೆ ಹೋದ್ಮೇಲೆ ಜೋರು ಆಸೆ ಇರುತ್ತೆ. ಅತ್ತೆಯಿಂದ ಒಂದು ಸಲ ಶಬಾಷ್ ಹೇಳ್ಬೇಕು ಹೇಳಿ, ತುಂಬ ಕಷ್ಟದ ಕೆಲಸ ಅಲ್ವಾ? ಸೊ ನಾನು ಎನಿಸ್ತಾ ಇದ್ದೇನೆ, ಇವತ್ತು ಉಜಿರೆಯ ದನಿಯವರ ಕೈಯಿಂದ ನನಗೊಂದು ಏನು ಪ್ರಶಸ್ತಿ ಕೊಡಿಸಿದ್ದೀರಿ ಸರ್. ಅದು ನನ್ನ ಗಂಡನ ಮನೆ. ಅಂದರೆ ನಾನು ಮಂಗಳೂರಿನವಳು,
ಉಜಿರೆಗೆ ಬಂದು ನನಗೆ ಆ ಒಂದು ಬಿರುದನ್ನು ಕೊಟ್ಟಿದ್ದೀರಲ್ಲ ಸರ್, ಇದು ನನ್ನ ಏನು ಹೇಳ್ತೇವೆ ಅಂದರೆ ನಾನು ಇದನ್ನು ಮರೆಯಲಿಕ್ಕೂ ಇಲ್ಲ, ತುಂಬ ದೊಡ್ಡ ಜವಾಬ್ದಾರಿ ಕೂಡ. ಅದು ಅಲ್ಲದೆ ಅವರು ಹೇಳಿದರು ಭೂಮಿ ಪೂಜೆ ಆಗಿದೆ ಹೇಳಿ. ಖಂಡಿತ ನನ್ನ ಒಂದು ಕನಸಿತ್ತು. ಯಾವಾಗ ಅಂದರೆ ಮಂಗಳೂರಿಂದ ಇಲ್ಲಿ ಬರಬೇಕಾದ್ರೆ ತುಂಬ ಸಣ್ಣ ಊರು, ನಾನು ಮಂಗಳೂರಲ್ಲೇ ಹುಟ್ಟಿ ಬೆಳೆದಂಥ ಹುಡುಗಿ. ಇಲ್ಲಿ ಬರಬೇಕಾದ್ರೆ ಫಿಲ್ಮ್ ಥಿಯೇಟ್ರ್ಗಳಿಲ್ಲ, ಪಾರ್ಕ್ ಇಲ್ಲ, ಬೀಚ್ ಇಲ್ಲ, ತುಂಬ ಎನ್ವೈರ್ಮೆಂಟ್ಗಳನ್ನು ನಾವು ಮಿಸ್ ಮಾಡ್ಕೊಂಡಿದ್ದೇವೆ. ಇಲ್ಲೇ ಹೇಳಲ್ಲ, ಬಟ್ ಯಾವುದು ಅದು ಮಿಸ್ ಮಾಡಿದಾಗೆ ಹೇಳಿದಾಗೆ ಬೀಯಿಂಗ್ ಬ್ಯುಸಿ ಹೇಳಿ ನನ್ನ ಮಾವ ಅತ್ತೆ ಗಂಡ ಎಲ್ಲರೂ ಸೇರಿ ನನ್ನನ್ನು ಬ್ಯುಸಿ ಮಾಡಿಕೊಂಡು ಬಿಟ್ರು. ನನಗೆ ಹೇಳಿಯೇ ಒಂದು ಸಂಸ್ಥೆ ಮಾಡಿಕೊಟ್ರು. ಸಂಧ್ಯಾ ಟ್ರೇಡರ್ಸ್ ಇದ್ದದನ್ನು ಸಂಧ್ಯಾ ಫ್ರೆಶ್ ಮಾಡಿದೆ, ಅದನ್ನು ನಾನೇ ಒಂದು ನಡೆಸಿಕೊಂಡು ಹೋಗಬೇಕು, ನಿನ್ನಿಂದ ಸಾಧ್ಯ ಇದೆ ಹೇಳಿಕೊಂಡು ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರು. ಇವತ್ತಿಗೂ ನಾನು ಆ ಫಿಲ್ಮ್ ಥಿಯೇಟ್ರ್, ಬೀಚ್, ಪಾರ್ಕ್ ಎಲ್ಲ ಮರೆತು ಬಿಟ್ಟಿದ್ದೇನೆ, ಬೀಯಿಂಗ್ ಬ್ಯುಸಿ ಹೇಳಿ ಆಗಿದ್ದೇನೆ. ಹಾಗೆ ನನಗೂ ಒಂದು ಕನಸಿತ್ತು, ಯಾವುದೇ ಹೆಣ್ಣು ಮಕ್ಕಳು ಡೆಲ್ಲಿಯಿಂದ ಹಳ್ಳಿಗೆ ಬರಬೇಕು, ಎಜುಕೇಟೆಡ್ ಆದ ಮಕ್ಕಳು ಅದನ್ನು ಒಂದು ಹೊಸ ರೀತಿಯಲ್ಲಿ ಹಳ್ಳಿಯನ್ನು ರೂಪಿಸಬೇಕು. ಹಳ್ಳಿ ಎಂಬುದು ಇರಬಾರ್ದು, ರೂರಲ್ ಏರಿಯಾ ಇರಬಾರ್ದು. ಅದನ್ನು ಯಾವುದೇ ಇಲ್ಲಿಂದ ನಾವು ಮಂಗಳೂರಿಗೆ ಹೋಗ್ತೇವೆ ಹೇಳಿ ಹೇಳಬಾರ್ದು. ಇವತ್ತು ಸರ್ದು ಸಂಸ್ಥೆ ನೋಡಿದರೆ ನಾನು ಹೇಳಿದೆ, ಸರ್ ಒಂದು ಸಣ್ಣ ಮಟ್ಟಿನ ಮಾಲ್ ಥರ ಆಯಿತು ಹೇಳಿ. ನನ್ನ ಮಗನೇ ಹೇಳ್ತಿದ್ದ, ಅಮ್ಮ ಇಲ್ಲಿ ಸ್ಕೆಚಸ್ ಸಿಗುತ್ತೆ, ಕ್ರಾಕ್ಸ್ ಸಿಗುತ್ತೆ ಅಂದರೆ ಸಾಧಾರಣ ಈಗಿನ ಮಕ್ಕಳಿಗೆ ಏನಿದೆ ಅದೆಲ್ಲ ಬ್ರ್ಯಾಂಡ್ ಗೊತ್ತಿದೆ. ಹಾಗೆ ನನಗೂ ಒಂದು ಕನಸನ್ನು ಹೊತ್ತಿದ್ದೆ. ಖಂಡಿತ ಒಂದು ಒಳ್ಳೆಯ ರೀತಿಯ ಅತಿ ಕಡಿಮೆ ಬೆಲೆಯ ಒಳ್ಳೆಯ ಗುಣಮಟ್ಟದ ಕಿರಾಣಿ ಅಂಗಡಿಯನ್ನು ಉದ್ಘಾಟನೆ ಮಾಡಬೇಕು. ಯಾವುದಕ್ಕೋಸ್ಕರನೂ ಡಿಮಾರ್ಟ್, ರಿಲಯನ್ಸ್ ಹೇಳ್ತಾರೋ ಹಾಗೆ ಸಂಧ್ಯಾ ಫ್ರೆಶ್ ಹೇಳಿಕೊಂಡು ಮಂಗಳೂರಿನವರು ಇಲ್ಲಿಗೆ ಬರಬೇಕು ಹೇಳಿಕೊಂಡು ನನ್ನ ಒಂದು ಕನಸನ್ನು ಹೊತ್ತುಕೊಂಡಿದ್ದೇನೆ. ಆ ಕನಸನ್ನು ದೇವರು ನನಸು ಮಾಡಬೇಕಷ್ಟೇ. ಯಾಕೆಂದರೆ ಮಂಗಳೂರಿಂದ ಉಜಿರೆಗೆ ಬರಬೇಕಾದ್ರೆ ಅದಕ್ಕೆ ತಕ್ಕನೆ ನನಗೆ ಹೈವೇ ಆಗ್ತಾ ಇದೆ. ಇನ್ನು 1 ಗಂಟೆ ನಾವು ಆಚೆ ಹೋಗ್ತಿದ್ದೇವೆ, ಅವ್ರು ಈಚೆ ಬರಬೇಕು. ನಮ್ಮ ಊರು ಬೆಳಿಬೇಕು. ಯಾಕೆಂದರೆ ಸರ್ ನಮ್ಮದು ಉಜಿರೆಯಲ್ಲಿರುವಂಥ ಪಾಪ್ಯುಲೇಷನ್ ಸಂಡೇ ಇನ್ನೂ ಕಮ್ಮಿ ಆಗುವಂಥ ಪಾಪ್ಯುಲೇಷನ್. ಎಲ್ಲರೂ ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಏನು ಈ ಪಾಪ್ಯುಲೇಷನ್ ಇದೆ, ಈಗ ಉಪ್ಪಿನಂಗಡಿ ಹೇಳಿದರು, ಏನು ಪಾಪ್ಯುಲೇಷನ್ ಇದೆ, ಅದೇ ಪಾಪ್ಯುಲೇಷನಲ್ಲಿ ನಾವು ಸರ್ಕಸ್ ಮಾಡ್ತಾ ಇರ್ತೇವೆ. ಮಂಗಳೂರು ಅಂಥ ದೊಡ್ಡ ಸಿಟಿಗಳಲ್ಲಿ ಅದು ಕಷ್ಟ ಇಲ್ಲ. ಮಂಗಳೂರಲ್ಲಿ 20,000 ಜನ ಇದ್ದರೆ ಭಾನುವಾರ 60,000 ಜನ ಆಗ್ತಾರಲ್ಲಿ. ನಮ್ಮದು 20,000 ಇದ್ದರೆ ಭಾನುವಾರ 5,000 ಜನ ಆಗೋದು. ಅಂದರೆ ಪಾಪ್ಯುಲೇಷನ್ ಬೆಳಿಬೇಕು. ಇದು ಬೆಳೆಯುವಂಥ ಒಂದು ಊರು, ಇನ್ನೂ ಬೆಳೆಸಬೇಕು ಹೇಳಿ ನನ್ನ ದೊಡ್ಡ ಕನಸನ್ನು ಹೊತ್ತುಕೊಂಡಿದ್ದೆ ಸರ್. ಇವತ್ತು ನಿಮ್ಮನ್ನು ನಾನು ತುಂಬ ಮಕ್ಕಳನ್ನು ಅಂದರೆ ಒಂದು ವ್ಯವಹಾರವನ್ನು ಮಕ್ಕಳ ಕೈಯಲ್ಲಿ ಹೇಗೆ ಕೊಡಬೇಕು ಹೇಳಿ ಅದನ್ನು ನಾನು ನಿಮ್ಮಲ್ಲಿ ಕಲಿತುಕೊಂಡೆ. ಇವತ್ತು ಸರ್ ಒಂದು 4 ಮಂದಿಗೆ 4 ಅಂಗಡಿ, ಅವರ ಹೆಂಡತಿಯರಿಗೆ ಒಂದು 4 ಅಂಗಡಿ ಮಾಡಿ ಜವಾಬ್ದಾರಿಯಾಗಿ ಯಾವುದೇ ರೀತಿಯಲ್ಲಿ ಟ್ರ್ಯಾಕ್ ತಪ್ಪದೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರಲ್ಲ, ಅದು ನಿಜವಾಗಿ ಒಂದು ದೊಡ್ಡ ವಿಷಯ ಸರ್. ನಮ್ಮ ಜವಾಬ್ದಾರಿಯನ್ನು ಮಾನಿಟ್ರ್ ಮಾಡಿಕೊಂಡು ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಲಲ್ಲಿ ಮಕ್ಕಳ ಕೈಯಲ್ಲಿ ನಾವು ಕೊಡ್ತಾ ಇದ್ದೇವಲ್ಲ, ಅದು ತುಂಬ ದೊಡ್ಡ ವಿಷಯ. ಸೊ ನಾನು ಅವರ ಮಕ್ಕಳಲ್ಲಿ ಕೇಳ್ಕೊಳ್ತಾ ಇರೋದು, ತಂದೆ ತುಂಬ ದೊಡ್ಡ ಕನಸನ್ನು ಹೊತ್ಕೊಂಡಿದ್ದಾರೆ. ಈ 15 ಬ್ರ್ಯಾಂಚನ್ನು ಚೆಂದ ಮಾಡಿ ಐಕ್ಯಮತ್ಯದಲ್ಲಿ ಎಥಿಕ್ಸನ್ನು ಉಳಿಸಿಕೊಂಡು ಧರ್ಮದಲ್ಲಿ ಅದನ್ನು ಉಳಿಸಿ, ತಂದೆ ತಾಯಿಯರಿಗೆ ಯಾರಿಗೂ ಹಣ ಚಿನ್ನ ಯಾವುದು ಬೇಡ, ಅವ್ರ ಮಕ್ಕಳು ಖುಷಿಯಲ್ಲಿರಬೇಕು, ಮನೆಯಲ್ಲಿ ಖುಷಿಯಲ್ಲಿರಬೇಕು ಹೇಳಿ ಯಾವತ್ತೂ ಅವರು ಆಶ್ರಯಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ನನ್ನ ಮಗನನ್ನು ಕರ್ಕೊಂಡು ಬಂದದ್ದು ಯಾಕೆ ಹೇಳಿದರೆ, ಇವತ್ತು ಅವರ ಮಗನಿಗೆ ಮಾಡಿಕೊಡ್ತಾ ಇದ್ದಾರೆ ಒಂದೊಂದೇ ಬ್ರ್ಯಾಂಚ್ಗಳು. ನನಗೆ ಖುಷಿಯಾಯಿತು. ಅವರ ಸೊಸೆ ಇದ್ರೆ ಇಂಟೀರಿಯರ್ ಡೆಕೋರೇಟ್ರ್, ಎಷ್ಟು ಖುಷಿ ನೋಡಿ ಅಲ್ವಾ. ಸೊ ಮನೆಯಲ್ಲಿರುವ ಎಲ್ಲ ತಂದೆ ತಾಯರಿಗೆ ಎಲ್ಲರಿಗೂ ಸಪೋರ್ಟ್ ಕೊಡಿ, ಚೆಂದ ಮಾಡಿ ನೋಡಿಕೊಳ್ಳಿ. ಅವರು ಕೊಟ್ಟಂಥ ಇವತ್ತೇನು ನಿಮಗೆ ಆ ಸ್ಟೇಜ್ ಇದೆ ಅಲ್ಲ, 10 ರೂಪಾಯಿಂದ ಇವತ್ತು 100 ರೂಪಾಯಿಗೆ ಬಂದು ನಿಲ್ಲಿಸಿದ್ದಾರೆ. ಆ 100 ರೂಪಾಯಿಯನ್ನು 1,000 ರೂಪಾಯಿ ಮಾಡಲಿಕ್ಕೆ ಏನೂ ಕಷ್ಟ ಇಲ್ಲ. ಬಟ್ ಆ 10 ರೂಪೀಸನ್ನು ಮರಿಬೇಡಿ ಯಾವತ್ತು. ಸೊ ಆಲ್ ದಿ ಬೆಸ್ಟ್, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಸರ್ ನನ್ನನ್ನು ಇವತ್ತು ಕರೆದು ನೀವೇನು ಸನ್ಮಾನ ಕೊಟ್ಟಿದ್ರಾ ಯಾವತ್ತೂ ಮರೆಯುವುದಿಲ್ಲ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತುಂಬ ಭಾವುಕರಾದಾಗೆ ಕಾಣ್ತದೆ. ನಿಮ್ಮನ್ನು ಭಾಳ ಪ್ರೀತಿಯಿಂದ ನಾವು ಕಾರ್ಯಕ್ರಮಕ್ಕೆ ಕರೆದು ನಿಮ್ಮ ಅರ್ಹತೆಗೆ ತಕ್ಕ ಗೌರವವನ್ನು ಕೊಟ್ಟಿದ್ದೇವೆ. ನಿಮಗೆ ಅರ್ಹತೆ ಇದೆ ನಾವು ಕೊಟ್ಟ ಗೌರವವನ್ನು ಸ್ವೀಕರಿಸುವುದಕ್ಕೆ, ಆದ್ದರಿಂದಾಗಿ ನಿಮ್ಮನ್ನು ನಾವು ಅರ್ಹತೆ ಆಧಾರದ ಮೇಲೆ ಆಯ್ಕೆ ಮಾಡಿದ್ದೇವೆ ಅನ್ನುವಂಥ ಸಂತೋಷವನ್ನು ಮತ್ತೊಮ್ಮೆ ಹೇಳ್ತಾ, ನೀವು ಸಂಸ್ಥೆಗೆ ನೀಡಿರುವಂಥ ಕಿವಿ ಮಾತು, ಇರ್ಫಾನ್ ಒಬ್ಬರು ಇಲ್ಲ ಇವತ್ತು, ಇವರ ಮಗ ಅಲ್ಲಿ ಉಪ್ಪಿನಂಗಡಿಯಲ್ಲಿ
ನಿನ್ನೆ ರಾತ್ರಿಯ ಮಳೆಗೆ ಅವರ ಗೋಡನಿಗೆಲ್ಲ ಸ್ವಲ್ಪ ನೀರೆಲ್ಲ ಬಂದು ಸಮಸ್ಯೆ ಆಗಿದೆ. ಅದರಿಂದಾಗಿ ಬಂದು ಇರ್ಫಾನ್ ಅರ್ಜೆಂಟ್ ನಿರ್ಗಮಿಸಿದರು. ಭಾಳ ಆಸೆ ಇತ್ತು ಅವರಿಗೆ ನಿಲ್ಲಲಿಕ್ಕೆ. ಬಂದು ಮನಸ್ಸಿಲ್ಲದ ಮನಸ್ಸಿನಿಂದ ಇಲ್ಲಿಂದ ಹೋದರು. ಅಡ್ವೊಕೇಟ್ ಕೂಡ, ನ್ಯಾಯವಾದಿ ಕೂಡ, ಆದರೆ ವ್ಯಾಪಾರ ಕ್ಷೇತ್ರದಲ್ಲಿ ತಮ್ಮನ್ನು ಪೂರ್ಣವಾಗಿ ಅರ್ಪಿಸಿಕೊಂಡಿದ್ದಾರೆ. ಇದೀಗ ಅನೇಕ ಮಂದಿ ಗಣ್ಯರು ವೇದಿಕೆಯಲ್ಲಿದ್ದಾರೆ. 3 ಮಂದಿ ಮಾತ್ರ ನಮಗೆ ಶುಭವನ್ನು ಹಾರೈಸುವವರು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ಸುಪ್ರೀಂ ಇದರ ಮಾಲೀಕರಾಗಿರುವಂಥ ಅಬೂಬಕ್ಕರ್ ಅವರು ನಮಗೆ ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಹಾಸನರಾದಂಥ ಎಲ್ಲ ಗಣ್ಯರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನ ಎಲ್ಲ ಆತ್ಮೀಯ ಬಾಂಧವರೇ, ಖಂಡಿತವಾಗಿಯೂ ದೆರ್ ಈಸ್ ನೋ ಶಾರ್ಟ್ಕಟ್ಸ್ ಇನ್ ಎವ್ರಿಥಿಂಗ್. ಅಂದರೆ ಯಾವುದೇ ವಿಷಯದಲ್ಲಿ ಶಾರ್ಟ್ಕಟ್ ಅಂತ ಹೇಳುವಂಥದ್ದು ಯಾವುದೇ ಇಲ್ಲ. ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಪ್ರಾಮಾಣಿಕತೆ, ನಿಷ್ಠೆ ಎಂಬುದು ಬಹಳ ಮುಖ್ಯ. ಅದೇ ರೀತಿ ನಮ್ಮ ಶ್ರೀಯುತ ಅಬ್ದುಲ್ ರಜಾಕ್ರವರು ಈ ಒಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ಭಾಳಷ್ಟು ವರ್ಷಗಳ ಪರಿಶ್ರಮ ಇದೆ. ಇಂತಹ ಒಂದು ಎತ್ತರ ಸ್ಥಾನಕ್ಕೆ ಹಾಗೂ ಇಂತಹ ಒಂದು ಉತ್ತಮವಾದ ಮಳಿಗೆ ಮತ್ತು ದಕ್ಷಿಣ ಕನ್ನಡದಾದ್ಯಂತ ಮತ್ತಷ್ಟು ಮಳಿಗೆಯನ್ನು ಕೂಡ ಇದೆ ಅಂತ ನಾನು ಕೇಳಿಪಟ್ಟೆ. ಇಂಥ ಒಂದು ಎತ್ತರಕ್ಕೆ ಬರಬೇಕಾದ್ರೆ ಅವರ ಕುಟುಂಬದ ಮಕ್ಕಳ ಎಲ್ಲರ ಪರಿಶ್ರಮ ಇದೆ. ದೇವರು ಅವರಿಗೆ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತೂ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ, ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸುತ್ತಾ ಧನ್ಯವಾದಗಳು. DD ಮೆನ್ಸ್ ವಿಮೆನ್ಸ್ ಸೆಂಟರ್ ಉಜಿರೆ ಇದರ ಈ ಒಂದು ಮಳಿಗೆಯ ಮಾಲಕರಾದಂತಹ ರಜಾಕ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಬಂಧುಗಳೇ, 3 ತಿಂಗಳ ಹಿಂದೆ ನಾನು ಬೆಳ್ತಂಗಡಿಯಲ್ಲಿ ಇವರದು ರಾಸ್ಬೆರಿ ಎಂಬ ಒಂದು ಸಂಸ್ಥೆ, ಮಹಿಳೆಯರಿಗಾಗಿ ಅಂತ ಒಂದು ಸಂಸ್ಥೆ ಓಪನ್ ಆಯಿತು. ಆ ಒಂದು ಸಂಸ್ಥೆಯಲ್ಲಿ ಕೂಡ ಅಶ್ರಫ್ ಸರ್ ಹಾಗೂ ಇವರು ಸೇರಿ ಅವತ್ತು ಕೂಡ ನನ್ನನ್ನು ಆ ಒಂದು ವೇದಿಕೆಗೆ ಅತಿಥಿಯಾಗಿ ಕರೆದರು. ಅವತ್ತು ನಮ್ಮ ಮೇಡಮ್ ಸಂಧ್ಯಾ ಮೇಡಮ್ ಕೂಡ ಇದ್ದರು. ಹಾಗೆ ನಾವೊಂದು 5-6 ಜನ ಮಹಿಳೆಯರು ಆ ಒಂದು ವೇದಿಕೆಯನ್ನು ನಾವು ಅವತ್ತು ಉದ್ಘಾಟನೆ ಮಾಡಿದೆವು. ಅವತ್ತು ಈ ಸಲ ಕೂಡ ಈ ಒಂದು ಓಪನಿಗೆ ಅಶ್ರಫ್ ಸರ್, ನಾನು ಅವರನ್ನು ಬ್ರದರ್ ಅಂತಲೇ ಹೇಳೋದು. ಅಶ್ರಫ್ ಸರ್ ಹೇಳಿದಾಗ ಈ ಒಂದು ಓಪನಿಂಗ್ ಇದೆ ಬರಬೇಕು ಅಂತ ಹೇಳಿದಾಗ, ಮೊನ್ನೆ ಬಂದೆ ಅಲ್ವಾ, ಈ ಸಲ ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಕೇಳಿದಾಗ, ಇಲ್ಲ ರಜಾಕ್ ಅವರು ಹೇಳಿದ್ದಾರೆ ನಿಮ್ಮನ್ನು ಬರಲೇಬೇಕಂತ ಹೇಳಿದ್ದಾರೆ ಅಂತ ಹೇಳಿದಾಗ, ನನ್ನ ಮೇಲೆ ಇಟ್ಟಂತಹ ಈ ಒಂದು ಅಭಿಮಾನಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಆ ಒಂದು ವೇದಿಕೆಯಲ್ಲಿ ಕೂಡ ನಾನು ಹೇಳಿದ್ದಿಷ್ಟೇ, ರಜಾಕ್ ಇವರು ಅವರ 4 ಮಕ್ಕಳನ್ನು ನೋಡಿ ನನಗೆ ನನ್ನ ಆದ 2 ಗಂಡು ಮಕ್ಕಳು ದುಬೈಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನನ್ನ ಮನಸ್ಸಲ್ಲಿ ತುಂಬ ಬೇಸರ ಆಯಿತು. ಯಾಕೆಂದರೆ ನನ್ನ ಮಕ್ಕಳನ್ನು ದೂರದಲ್ಲಿ ದುಡಿತಿದ್ದಾರೆ, ನನ್ನ ಮಕ್ಕಳು ಕೂಡ ಇವರಾಗೆ ಈ ಮಕ್ಕಳಾಗೆ ನಮ್ಮೊಟ್ಟಿಗೆ ಇರಬೇಕು ಎಂಬ ಆಸೆ ನನಗೆ ಅವತ್ತಿತ್ತು. ಕೆಲಸದ ಇದರಿಂದಾಗಿ ನಮ್ಮ ಮಕ್ಕಳು ದೂರದಲ್ಲಿರ್ತಾರೆ. ಆ ಮಕ್ಕಳಿಗೆ ದುಡ್ಡು ಬರ್ಬೋದು, ದುಡ್ಡು ಸಿಗ್ಬೋದು ಹೊರದೇಶದಲ್ಲಿ ದುಡಿದ್ರೆ, ಆದರೆ ತಂದೆ ತಾಯಿಯವರೊಟ್ಟಿಗೆ ಇರುವಂತಹ ಆ ಒಂದು ಅವಕಾಶ ಸಿಗುವುದಿಲ್ಲ. ನಾವಿಲ್ಲಿ ತಂದೆ ತಾಯಿ ನಾವು ಊಟ ಮಾಡುವಾಗ, ನಾವು ತಿನ್ನುವಾಗ ನಮ್ಮ ಮಕ್ಕಳ ನಮಗೆ ನೆನಪಾಗ್ತದೆ. ಅಂದರೆ ಆ ಮಕ್ಕಳಲ್ಲಿ ಏನು ಮಾಡ್ತಿದ್ದಾರೆ ಅವರೇ ಮಾಡಿ ತಿನ್ನಬೇಕು ಅಂತ ಪರಿಸ್ಥಿತಿ ಇರ್ತದೆ. ಹಾಗಾಗಿ ನಾನು ತುಂಬ ಖುಷಿ ಪಡುವುದೇನೆಂದರೆ, ರಜಾಕ್ ಸರ್ ಅವರ 4 ಮಕ್ಕಳು ಕೂಡ ಅವರೊಟ್ಟಿಗೆ ಇದ್ದು, ವಿದ್ಯಾವಂತರಾದರೂ ಕೂಡ ಅವರ ಸೊಸೆಯಂದಿರು ಎಲ್ಲರೂ ಕೂಡ ಅವರೊಟ್ಟಿಗೆ ಇದ್ದು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅಲ್ವಾ. ಅದಕ್ಕಾಗಿ ನಾನು ನಿಮಗೆ ಮೊದಲಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಅವತ್ತು ನಾನು ಹೇಳಿದ್ದೆ, ಈ ಒಂದು 13ನೇ ಒಂದು ಶಾಪ್ ಆಗಿತ್ತು ನಾವು ಅವತ್ತು ಓಪನ್ ಮಾಡಿದ್ದು. ಆಮೇಲೆ ಒಂದು ಮಧ್ಯದಲ್ಲಿ ಆದದ್ದು ನನಗೆ ಗೊತ್ತಿಲ್ಲ. ಇವತ್ತು 15ನೇ ಶಾಪನ್ನು ನಾವು ಉದ್ಘಾಟನೆ ಮಾಡಲಿಕ್ಕಂತ ಅವಕಾಶವನ್ನು ನಮ್ಗೆ ಕೊಟ್ಟಿದ್ದೀರಿ. ಅವತ್ತು ನಾನು ಹೇಳಿದ್ದೆ 13-31 ಶಾಪ್ ಆಗಲಿ ಅಂತೇಳಿ ನಾನು ದೇವರ ಹತ್ರ ಪ್ರೇಯರ್ ಮಾಡಿಕೊಂಡಿದ್ದೆ. ಇವತ್ತು ಕೂಡ ನಾನು ಪ್ರೇಯರ್ ಮಾಡ್ಕೊಳ್ತಾ ಇದ್ದೇನೆ, ನಿಮ್ಮ ಈ 15 ಶಾಪು ಇನ್ನೂ 51 ಶಾಪ್ ಆಗಲಿ ಅಂತ ಹೇಳಿ ನಾನು ದೇವರ ಹತ್ರ ಪ್ರಾರ್ಥಿಸಿ ನನಗೆ ಅವಕಾಶ ಕೊಟ್ಟಂತಹ ನಿಮಗೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಮುಖ ಅತಿಥಿಗಳಲ್ಲಿ ಒಬ್ಬರು, ಅವರು ನಮಗೆ ಶುಭವನ್ನು ಹಾರೈಸ್ತಾರೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ
ಎಲ್ಲ ಈ ಊರಿನ ಸ್ನೇಹಿತರೆ, ಬೆಳೆಯುತ್ತಿರುವ ಈ ಉಜಿರೆಯಲ್ಲಿ ಇವತ್ತು ಈ ಉಜಿರೆಗೆ ಒಂದು ಹೊಸ ರೂಪವನ್ನು ನೀಡಿದ DD ಮೆನ್ಸ್ ಆ್ಯಂಡ್ ವಿಮೆನ್ಸ್ ಸೆಂಟರ್ ಉಜಿರೆ, ಇದರ ಉದ್ಘಾಟನೆಯಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ಈ ಮಾಲಕರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಆಗ ನಮ್ಮ ಅಶ್ರಫ್ ಸರ್ ಹೇಳಿದರು, ನಮ್ಮ ಅಬ್ದುಲ್ ರಜಾಕ್ರವರು ಉಪ್ಪಿನಂಗಡಿಯಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಾಗ ನಮ್ಮ ಸುಂದರಗೌಡರವರು ಅವರ ಮಳಿಗೆಯಲ್ಲಿ ಒಂದು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಂತ. ಇದು ನಮ್ಮ ಕರಾವಳಿ. ಯಾಕಂತೇಳಿದರೆ ಇಲ್ಲಿ ಈ ನಮ್ಮ ಕರಾವಳಿಯಲ್ಲಿ ಇತ್ತೀಚೆಗೆ ನಡೆಯುವಂಥ ಈ ಒಂದು ಘಟನೆಗಳಲ್ಲಿ ಇದೊಂದು ನಮಗೆ ಒಂದು ಏನು ಇವರು ತೋರಿಸಿದಂಥ ಒಂದು ದಾರಿ, ಅದು ನಿಜವಾಗ್ಲೂ ನಮ್ಮ ಕರಾವಳಿಯನ್ನು ಮೆಚ್ಚಿಸುವಂಥದ್ದು. ನಾನು ಕೂಡ ಈಜಿಪ್ತಿನಿಂದ ವಾಪಸ್ ಬಂದು ಈ ಉಜಿರೆಯಲ್ಲಿ ವ್ಯಾಪಾರ ಮಾಡೋತ್ತಿಗೆ ನಾನೊಂದು ಹಳ್ಳಿ ಮನೆಯನ್ನು ಕಟ್ಟಿದೆ. ಎಲ್ಲ ಕಿಸೆ ಖಾಲಿಯಾಗಿ ಲಾಸ್ಟಿಗೆ ನನಗೆ ಎಲ್ಲ ಮನೆಯೆಲ್ಲ ಕಟ್ಟುವಾಗ ಲಾಸ್ಟಿಗೆ ಏನಾಗ್ತದೆ, ಈ ಬಾತ್ರೂಮ್ ಇದು ಕೆಲಸ ಅದು ಇದೆಲ್ಲ ಅದಕ್ಕೆ ನಾನು ಬೇಕಾಗೋದು. ನನಗೆ ಬೇಕಾದದ್ದು ಅಂಗಡಿಗೆ ಬೇಕಾದ ಸಾಮಾನು ಏನು ಮಾಡೋದು, ನಾನು ರಾಜೇಶನ್ನ ಹತ್ರ ಹೋಗಿ ಸಂಧ್ಯಾ ಟ್ರೇಡರ್ಸ್ ಅವರ ಮಾಲಕರಾದಂಥ ರಾಜೇಶನ್ನ ಹತ್ರ ಹೇಳಿದೆ, ಅಣ್ಣ ಹೀಗೀಗೆ ನಂದೊಂದು ಹಳ್ಳಿ ಮನೆ ಓಪನ್ ಉಂಟು, ಹೀಗೀಗೆ ಉಂಟು. ನಾನು ಹೇಳಿ ಅಷ್ಟೇ ಬಂದೆ. ನನಗೆ ಸಂಜೆ ಒಂದು ದೊಡ್ಡ ಗಾಡಿ ತುಂಬ ಸಾಮಾನು. ನನಗೆ ಆಶ್ಚರ್ಯ ಆಯ್ತು, ಇದು ಎಲ್ಲಿಂದ ಬಂತು ಅಂತ ನೋಡುವಾಗ ರಾಜೇಶನ್ನ ನನಗೆ ಫುಲ್ಲು ಗಾಡಿಯಲ್ಲಿ ಎಲ್ಲ ಸಾಮಾನು ನಾನು ಚೀಟಿ ಕೊಟ್ಟಿರಲಿಲ್ಲ, ಅವರೇ ಚೀಟಿಯಲ್ಲೇ ಬರೆದು ಯಾವುದಕ್ಕೆ ಏನು ಬೇಕು ಅವ್ರನ್ನ ಹತ್ರ ಕೇಳಿದರು, ವೆಜ್ಜಾ ನಾನ್ ವೆಜ್ ಅಷ್ಟೇ ಎಲ್ಲ ಕಳಿಸಿ 1 ವಾರ ನನಗೆ ನನ್ನ ಹತ್ರ 1 ರೂಪಾಯಿ ಇಸ್ಕೊಳ್ಳದೆ ನನಗೆ ಕೂಡ ಅವರು ಸಹಾಯ ಮಾಡಿದ್ದಾರೆ. ಆ ಸಂಸ್ಥೆ ಕೂಡ ಇವತ್ತು ಭಾಳ ದೊಡ್ಡದಾಗಿ ಬೆಳೆದಿದೆ. ನಾನು ಹೇಳೋದಿಷ್ಟೇ, ಈ ವ್ಯಾಪಾರ ಮಾಡುವಾಗ ನಾವು ಈ ಸಮಾಜದಲ್ಲಿ ಎಲ್ಲರನ್ನು ಪ್ರೀತಿ ಮಾಡಬೇಕು. ಇಲ್ಲಿ ಬರುವ ಪ್ರತಿ ಗ್ರಾಹಕರಿಗೆ ನಮ್ಮಿಂದಾದಂಥ ಒಂದು ಸಹಾಯವನ್ನು ನಾವು ಮಾಡಬೇಕು. ಈಗ ನನಗೆ ಅಶ್ರಫ್ ಸರ್ ಹೇಳಿದರು, ಪ್ರವೀಣ್ ಹಳ್ಳಿ ಮನೆ ಒಂದು ಸಮಾಜ ಸೇವಕು. ನಾನು ದೇವರನಿಗೆ ಹೇಳ್ತಿದ್ದೇನೆ, ನಾನು ನನ್ನ ಹಳ್ಳಿ ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ಯಾವತ್ತು ಹೇಳ್ತಾರೆ, ಒಂದು ಉದ್ಯಮಿಗೆ ಹಿಂದ್ಗಡೆ ಒಂದು ಯಾವುದೋ ಒಂದು ಹೆಣ್ಣಿನ ಒಂದು ಸಾಕಾರ ಇರ್ತಂತ. ನಿಜವಾಗ್ಲೂ ನೋಡ್ಲಿಕ್ಕೆ ಹೋದರೆ ನನಗೆಲ್ಲರೂ ಬೆಳ್ತಂಗಡಿಯಲ್ಲಿ ಇಲ್ಲಿ ಕರೆಯೋದು ಹಳ್ಳಿ ಮನೆ ಪ್ರವೀಣ್ರ ಅಂತ, ಅಲ್ಲಿ ನಿಜವಾಗ್ಲೂ ಕರೆಯೋದು ನನ್ನ ಹೆಂಡತಿಯನ್ನು ಕರಿಬೇಕು. ಯಾಕೆ ನಾನು ಬೆಳಿಗ್ಗೆ ಗಾಡಿ ಹತ್ತಿ ಹೋದರೆ ಬರೋದು ಸಂಜೆನೆ. ನಾನು ಇಡೀ ದಿವಸ ಈ ರಾಜಕೀಯ ಈ ಸಮಾಜ ಸೇವೆ ಅದರಲ್ಲಿ ಇರ್ತೇನೆ. ಹಾಗೆ ನಾನು ಹೇಳೋದಂತೇಳಿದರೆ, ನಮ್ಮ ರಜಕ್ರವರಿಗೆ ಸೊಸೆಯಂದಿರಿದ್ದಾರೆ, ಅವರು ಕೂಡ ಹಾಗೇ ಒಂದು ಈ DD ಮೆನ್ಸ್ ಅಂತ ಹೇಳಿದರೆ ಒಂದು ಕಂಪನಿ ಥರ ಬೆಳೀತಾ ಇದೆ. ಅದಕ್ಕೆ ಅವರು ಕೂಡ ಪಿಲ್ಲರ್ಗಳಾಗಿದ್ದಾರೆ. ರಜಕ್ರವರೊಂದು ಕಂಬವಾಗಿದ್ದಾರೆ. ಒಂದು ಫಂಕ್ಷನಲ್ಲಿ ಒಂದು ಕಂಬವನ್ನು ನೆಡ್ತಾರೆ ತೋರಣವನ್ನು ಕಟ್ಟಲಿಕ್ಕೆ, ಅದರಲ್ಲಿ ರಜಕ್ರವರು ತೋರಣ ಕಂಬ. ಈ ತೋರಣಗಳನ್ನು ಎಲ್ಲಿ ಕಟ್ತಾರೆ, ಯಾವುದಕ್ಕೆಲ್ಲ ಉಕ್ಸುಂಟು ಇಲ್ಲಿ ಗಟ್ಟಿಯಾಗಿರ್ತದೆ, ಅದಕ್ಕೆ ಅವರ ಮಕ್ಕಳು. ಈ ತೋರಣ ಗಟ್ಟಿಯಾಗಿ ಬೆಳಿಬೇಕಾದ್ರೆ ಅಲ್ಲಿ ಕಂಬ ಗಟ್ಟಿಯಾಗಿರಬೇಕು. ನಮ್ಮ ರಜಕ್ರವರು ಅಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ. ಟೀಕೆಗಳು ಸಹಜ, ಟೀಕೆಗಳು ವ್ಯಾಪಾರ ಉದ್ಯಮದಲ್ಲಿ ಸಹಜ. ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ನಾವೊಂದು ಹೆಣವನ್ನು ಸ್ಮಶಾನಕ್ಕೆ ಹೋಗ್ತಿರುವಾಗ ಅದು ಭಾರವಾಗಿರ್ತದೆ, ಹಿಂದೆ ಬರುವಾಗ ಹಗುರವಾಗಿರ್ತದೆ ಅಂತ. ಹಾಗೆ ಟೀಕೆಗಳು ಸಹಜ, ಇದೆಲ್ಲ ಸಮಾಜದಲ್ಲಿ ನಡೀತಾ ಇರ್ತದೆ, ಎಲ್ಲ ಆಗಿ ಹೋಗ್ತದೆ. ನಿಮ್ಮ ಸಹಕಾರ ನಮಗೆ ಯಾವತ್ತೂ ಇರಲಿ. ನಾವು ಕೂಡ ನಿಮ್ಮ ಮಳಿಗೆಗೆ ಭೇಟಿ ಕೊಡ್ತಾ ಇರ್ತೇವೆ. ನಮ್ಮನ್ನೊಂದು ಈ ಮಳಿಗೆ ಈ ಓಪನಿಂಗ್ಗೆ ನಮಗೆ ಕರೆಸಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅವರಿಗೆ ಭಾಳ ಬ್ಯುಸಿ ಇರುವ ಮನುಷ್ಯ, ಆದರೆ ಎಲ್ಲ ಅತಿಥಿಗಳ ಜೊತೆ ಅವರು ಕೂಡ ತಮ್ಮ ಸಮಯವನ್ನು ಇಲ್ಲಿ ಕಳೀತಾ ಇದ್ದಾರೆ. ಕೊನೆಯದಾಗಿ ಒಬ್ಬ ಅತಿಥಿಗಳು ನಮ್ಮ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ, ಸಂತೋಷ್ ಅವರು. ಅದಕ್ಕಿಂತ ಮುಂಚಿತವಾಗಿ ಕೆಲವರನ್ನು ಗುರುತಿಸುವಂಥ ಕಾರ್ಯಕ್ರಮ ಇದೆ. ನಮ್ಮ ಲೈಕ್ ಅಹಮ್ಮದ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಇಮ್ರಾನ್, ಆಮೇಲೆ ವೆಲ್ಡಿಂಗ್ ಕೆಲಸಗಳನ್ನೆಲ್ಲ ನೋಡಿಕೊಂಡವರು ಮಾನ್ಯ ಶಂಶು ಅವರು ವೇದಿಕೆಗೆ ಬನ್ನಿ ಸರ್ ಪ್ಲೀಸ್. ನಾವು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಅಬ್ದುಲ್ ರಜಾಕ್ ಅವರನ್ನು ಸ್ಮರಣಿಕೆಯನ್ನು ನೀಡಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಜೊತೆಗೆ ಒಂದು ಪ್ರೀತಿಯ ಕಾಣಿಕೆಯನ್ನು ಕೂಡ ಅವರಿಗೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ವೆಲ್ಡಿಂಗ್ನ ಕೆಲಸವನ್ನು ಸಕಾಲದಲ್ಲಿ ನೆರವೇರಿಸಿಕೊಟ್ಟು ನಿನ್ನೆ ರಾತ್ರಿ ಕೂಡ ಇಲ್ಲಿ ವೆಲ್ಡಿಂಗ್ ನಡೀತಾ ಇತ್ತು. ಸ್ಟ್ಯಾಂಡುಗಳನ್ನು ಮಾಡುವಂಥದ್ದೆಲ್ಲ ಮಾಡ್ತಾಯಿದ್ರು. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಪ್ಲಾಸ್ಟಿಕ್ ಕವರ್ಸ್ಗಳನ್ನೆಲ್ಲ ನಮಗೆ ಸಪ್ಲೈ ಮಾಡುವವರು ಮಾನ್ಯ ಜನಾರ್ದನ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು.
ಲೈಕ್ ಅಹಮದ್ ಅವರು ನಮ್ಮೆಲ್ಲ ಆಚಾರಿ ಕೆಲಸಗಳನ್ನು ಮಾಡಿಕೊಟ್ಟವರು ಅವರು ನಮ್ಮ ರಜಾಕ್ ಅವರಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕು. ಆರಾಧನಾ ಮೊಬೈಲ್ಸ್ನ ಸುನಿಲ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಿರಿಯರಾಗಿರುವಂಥ ಅಬ್ಬೋಣ್ ಮದ್ದಡ್ಕ ಅವರು, ಸಮಾಜ ಸೇವಕರಾಗಿರುವ ಅಬ್ಬೋಣ್ ಅವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಫ್ಯಾಷನ್ ಸ್ಟ್ರೀಟ್ನ ಶೌಕತ್ ಅಲಿ ದಯಮಾಡಿ ವೇದಿಕೆಗೆ ಆಗಮಿಸಿ. ಶೌಕತ್ ಅಲಿ ಇದ್ದಾರಾ? ಶೌಕತ್ ಅಲಿ ಅವರನ್ನು, ನವಾಜ್ ಅವರು, ವೆಲ್ಡರ್ ನವಾಜ್ ಅವರು ಸಭೆಯಲ್ಲಿ ಇದ್ದಾರಲ್ಲ, ವೆಲ್ಡರ್ ನವಾಜ್ ಅವರು ದಯಮಾಡಿ ಬನ್ನಿ ಸರ್, ನಮ್ಮ ಗೌರವವನ್ನು ಸ್ವೀಕರಿಸಿ. ನಿಮ್ಮ ರಾತ್ರಿ ಕೂಡ ನೀವು ಕೆಲಸವನ್ನು ಮಾಡ್ತಾಯಿದ್ರಿ ಸರ್, ನಾವು ಗುರುತಿಸಿದ್ದೇವೆ ನಿಮ್ಮನ್ನು. ಅಬೋಡ್ ಮದಡ್ಕ ಅವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಇದೆಲ್ಲ ಒಂದು ಸಾಂಕೇತಿಕವಾದಂಥ ಗುರುತಿಸುವಿಕೆ. ಅನೇಕ ಮಂದಿ ಇದಕ್ಕೆ ತಮ್ಮ ಶ್ರಮವನ್ನು, ಶಕ್ತಿಯನ್ನು ನಮಗೆ ನೀಡಿದ್ದಾರೆ. ಇಲ್ಯಾಸ್ ಕಕ್ಕಿಂಜಿ ಅವರು ನಮ್ಮ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವವರು, ಅವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ನಮ್ಮ ಇವತ್ತಿನ ಎಲ್ಲ ಗಣ್ಯರಿಗೆ ನಮ್ಮ ಸಿಹಿಯನ್ನು ನೀಡಬೇಕು ಅಂತ ರಜಾಕ್ ಅವರ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಕೊಡ್ತೇವೆ. ಸಂತೋಷ್ ಕುಮಾರ್ ಜೈನ್ ಅವರಿಗೆ, ಸೇವಿಯರ್ ಬಾಲೇಲಿ ಅವರಿಗೆ, ಸಚಿನ್ ಸುಂದರಗೌಡ ಅವರಿಗೆ, ಅರ್ಚನಾ ಮೇಡಮ್ ಅವರಿಗೆ, ಬಾಲಕೃಷ್ಣ ಗೌಡ ಅವರಿಗೆ, ಅಬೂಬಕರ್ ಅವರಿಗೆ, ಹಳ್ಳಿಮನೆ ಪ್ರವೀಣ್ ಅವರಿಗೆ, ಇಸ್ಮಾಯಿಲ್ ಪೆರಿಂಜೆ ಅವರಿಗೆ, ಶಾನು ಅಕ್ಕನಿಗೆ, ಇಲ್ಯಾಸ್ ಬಿ ಎಮ್ ಅವರಿಗೆ, ಶ್ಯಾಮ್ ಪ್ರಸಾದ್ ಅವರಿಗೆ, ಶ್ಯಾಮ್ ಪ್ರಸಾದ್ ಅವರಿಗೆ, ಉಜಿರೆ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂಥ UA ಹಮೀದ್ ಅವರಿಗೆ, ಭಾಸ್ಕರ್ ಅವರಿಗೆ, ಅದೇ ರೀತಿ ಲತೀಫ್ ಹಾಜಿ ಅವರಿಗೆ. ಇದೀಗ ಸಮಾರಂಭವನ್ನು ಮುಕ್ತಾಯಗೊಳಿಸುವ ಹಂತಕ್ಕೆ ಬಂದಿದ್ದೇವೆ. ನಮ್ಮ ರಫೀಕ್ ಎಂ ಅವರು ದಯಮಾಡಿ ಒಮ್ಮೆ ವೇದಿಕೆಗೆ ಆಗಮಿಸಬೇಕು. ನಮ್ಮ ಇಮ್ರಾನ್ ಅವರ ಈ ಮಳಿಗೆಯನ್ನು ನಡೆಸುವಂಥ ರಜಾಕ್ ಅವರ ಮಗ, ಅವರಿಗೆ ಹೆಣ್ಣು ಕೊಟ್ಟಂಥ ಮಾವ ಅವರು ವೇದಿಕೆಗೆ ಆಗಮಿಸಬೇಕು. ಎಂ ರಫೀಕ್ ಅವರು ಸಿವಿಲ್ ಗುತ್ತಿಗೆದಾರರು, ಚಿಕ್ಕಮಗಳೂರಿನಲ್ಲಿ ಭಾಳ ಪ್ರಸಿದ್ಧ ಗುತ್ತಿಗೆದಾರ ಅವರು, PWD ವರ್ಕನ್ನು ಕೂಡ ಮಾಡ್ತಾರೆ. ಅವರಿಗೆ ವಿಶೇಷ ಗೌರವವನ್ನು ನಾವು ಈ ಸಂದರ್ಭದಲ್ಲಿ ಇಮ್ರಾನ್ ಅವ್ರ ಜೊತೆಯಾಗಿ ಫೋಟೋಗೆ. ಎಲ್ಲಿ ನಿಮ್ಮ ಮಿಸ್ಸಸ್ ಇದ್ದಾರಾ? ಓಕೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗೌರವವನ್ನು ಸಲ್ಲಿಸ್ತಾ ಕೊನೆಯದಾಗಿ ಪಡಂಗಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ರಜಾಕ್ ಅವರು ಕೂಡ ಪಡಂಗಡಿ ಗ್ರಾಮದವರು, ಅವರ ಗ್ರಾಮಸ್ಥರು, ಆ ಗ್ರಾಮದ ಗುರಿಕಾರರು ಸಂತೋಷ್ ಅಂತ ಹೇಳಿದರೆ, ಅವರ ತಾಯಿ ಅನಸೂಯ ಅವರು ತಾಲೂಕ್ ಪಂಚಾಯತ್ನ ಸದಸ್ಯರಾಗಿ, ಹಿರಿಯ ಕಾರ್ಯಕರ್ತರಾಗಿ ನಮಗೆಲ್ಲ ಬಹಳ ಆತ್ಮೀಯರಾಗಿದ್ದವರು, ನಮಗೆಲ್ಲ ತಾಯಿ ಸ್ಥಾನದಲ್ಲಿರುವವರು. ಸಂತೋಷ್ ಅವರು ಈ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿಗಳ ಪರವಾಗಿ ಮತ್ತು ಸಭಾಸದರ ಪರವಾಗಿ ಅಂತಿಮ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನನ್ನ ಸ್ನೇಹಿತರು, ಈ ಸಂಸ್ಥೆಯ ಮಾಲಕರಾದಂಥ A to Z ರಜಾಕ್ರವರೇ, ಸೇರಿದಂಥ ಎಲ್ಲ ಸ್ನೇಹಿತರೇ, ಪಡಂಗಡಿ ಗ್ರಾಮಕ್ಕೆ ಅತ್ಯಂತ ಸಾಮಾನ್ಯನಾಗಿ ಒಂದು 35 ವರ್ಷಕ್ಕಿಂತ ಹಿಂದೆ ಬಂದಂಥ ರಜಾಕ್, ಹಾಗೂ ಈಗ ಇರುವಂಥ A to Z ರಜಾಕ್. ಬಹುಶಃ ಈ A to Z ಅಂತ ಹೇಳಿದರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ನಮ್ಮ ಪಡಂಗಡಿಯಲ್ಲಿ ರಜಾಕ್ರನ್ನು ಹೇಗೆ ಕರೀತಾರೆ ಅಂತ ಹೇಳಿದರೆ A to Z ರಜಾಕ್ ಅಂತ ಕರೀತಾರೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆಯುವಂಥ ವಿದ್ಯಮಾನಗಳನ್ನು ನೋಡುವಾಗ ಪಡಂಗಡಿ ಗ್ರಾಮಕ್ಕೆ ಬರುವಾಗ ನಿಮಗೆ ಆಶ್ಚರ್ಯ ಆಗ್ಬೋದು. ಪಡಂಗಡಿ ಗ್ರಾಮದಲ್ಲಿ ಒಂದು ಚೌತಿ, ನಾವು ಗಣೇಶೋತ್ಸವ ಆಚರಣೆ ಮಾಡ್ತಾರೆ ಅಂತ ಹೇಳಿದರೆ
ಅದಕ್ಕೆ ಎಲ್ಲ ಸಮಾಜದ ವರ್ಗದವರ ಅದರಲ್ಲಿ ಕೊಡುಗೆ ಇದೆ. ವಿಶೇಷವಾಗಿ ರಜಾಕ್ರವರು ಫಸ್ಟಿಗೆ ನಮ್ಮ ಹತ್ರ ಕೇಳೋದು ಆ ಚೌತಿಗೆ ನನ್ನ ಕೊಡುಗೆ ಏನು ಅಂತ. ಇದು 1 ವರ್ಷ 2 ವರ್ಷದಿಂದ ನಡೆದುಕೊಂಡ ಬಂದಂಥ ಪರಂಪರೆ ಅಲ್ಲ. ನನ್ನ ಲೆಕ್ಕದಲ್ಲಿ ಒಂದು 25-30 ವರ್ಷದಿಂದ ಅವರು ಅತ್ಯಂತ ಸಾಮಾನ್ಯ ಸ್ಥಿತಿಯಲ್ಲಿರುವಾಗಲೂ ಕೂಡ ಆ ಚೌತಿಗೆ ಪ್ರಮುಖವಾದ ಕೊಡುಗೆಯನ್ನು ಕೊಡ್ತಿದ್ದರು. ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿಯಾದಂಥ ಧಾರ್ಮಿಕ ಚಟುವಟಿಕೆ ನಡೆದರೂ ಕೂಡ ಅವರ ಕೊಡುಗೆ ಇದ್ದೇ ಇದೆ. ಬಹುಶಃ ಒಂದು ರಸ್ತೆ ಬದಿಯಲ್ಲಿ ಒಂದು ವ್ಯಾಪಾರ ಮಾಡ್ತಿದ್ದಂಥ ಒಂದು ಮನುಷ್ಯ ಈ ಮಟ್ಟಕ್ಕೆ ಏರಬೇಕು ಅಂತ ಹೇಳಿದರೆ ಪೂಜ್ಯ ಕಾವಂದರು ಯಾವತ್ತೂ ಕೂಡ ಒಂದು ಮಾತು ಹೇಳ್ತಾರೆ, ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು, ಅದರಲ್ಲಿ ಅಡಗಿಸಿಕೊಳ್ಬಾರ್ದು ಅಂತ. ಈ ಉದ್ಯಮಕ್ಕೆ ಬಂದ ನಂತರ ಯಾವುದೇ ಕೆಲಸ ಆಗಿರ್ಬೋದು, ಉದ್ಯಮ ಆಗಿರ್ಬೋದು. ಧೀರುಭಾಯಿ ಅಂಬಾನಿ ಅವರು ಕೂಡ ಒಮ್ಮೆಲೆ ಆಕಾಶಕ್ಕೆ ಹೋಗಲಿಲ್ಲ. ಅತ್ಯಂತ ಒಂದು ಉನ್ನತ ಸ್ಥಾನಮಾನವನ್ನು ಅಲಂಕರಿಸಿದವರು ಹುಟ್ಟಿದ್ದು ಗುಡಿಸಲಲ್ಲಿ. ಪ್ರತಿಭೆಗಳು ಯಾವತ್ತೂ ಕೂಡ ಗುಡಿಸಲಲ್ಲಿ ಹುಟ್ಟುತ್ತದೆ, ಅರಮನೆಯಲ್ಲಿ ಸಾಯ್ತದೆ. ಇದರ ಅರ್ಥ ಏನು ಅಂತೇಳಿದರೆ, ನಾವು ಎಫರ್ಟ್ ಹಾಕಿದರೆ ಅದರ 100 ಪಟ್ಟು ಪ್ರತಿಫಲವನ್ನು ನಾವು ಪಡೆದುಕೊಳ್ಬೋದು. ನಮ್ಮ ವೇದಿಕೆಯಲ್ಲಿದ್ದಂಥ ನಮ್ಮ ಸಂಧ್ಯಾ ಟ್ರೇಡರ್ಸ್ನ ಮಾಲಕರು ಅವರು ಹೇಳಿದರು, ಬಹುಶಃ ನಾನು ಬ್ರಹ್ಮಕಲಶದ ಸಂದರ್ಭದಲ್ಲಿ ಅವರನ್ನು ನೋಡಿದ್ದೇನೆ. ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ಯಾವ ಸಾಮಗ್ರಿ ಬೇಕಾ ರಾತ್ರಿ ಹೇಳಿದರೂ ಕೂಡ ನಮ್ಮ ಸಮಿತಿಯ ಸಂಚಾಲಕರು ಹೇಳಿದರೂ ಕೂಡ ಅದನ್ನು ಪಟ್ಟಿಯನ್ನು ಮಾಡಿ ಅವರು ಬೆಳಿಗ್ಗೆ ಫೋನ್ ಮಾಡಿ ಕಳಿಸ್ತಿದ್ರು. A to Z ರಜಾಕರು ಕೂಡ ಹಾಗೆ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ, ಒಂದು ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಒಂದು ಸಂಸ್ಥೆ, ಆ ಸಂಸ್ಥೆಯ ಮೂಲಕ ಒಂದು ಮಹಿಳೆಯರಿಗೆ ಕೆಲಸವನ್ನು ಕೊಡುವಂಥ ಒಂದು ವಿಷಯ. ಒಂದು 10 ಜನರಿಗೆ ಕೆಲಸ ಕೊಡುವುದು ಅಂತೇಳಿದರೆ ಅದು ದೊಡ್ಡ ವಿಷಯ ಅಲ್ಲ, ಸಣ್ಣ ವಿಷಯ ಅಲ್ಲ. ಈ ವೇದಿಕೆಯಲ್ಲಿ ಹಳ್ಳಿಮನೆ ಪ್ರವೀಣ್ ಕುಮಾರ್ ಕೂಡ ಇದ್ದಾರೆ. ಅವರು ಕೂಡ ಉದ್ಯಮದಲ್ಲಿ ಯಶಸ್ವಿಯನ್ನು ಕೊಂಡುಕೊಂಡಿದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ನಾನು ಒಂದೇ ಹೇಳೋದು ಏನು ಅಂತೇಳಿದರೆ, ದುಡಿಯುವ ಕೈಗಳಿಗೆ ಮತ್ತು ಯಾರಿಗೂ ಕೂಡ ದೇವರು ತೊಂದರೆಯನ್ನು ಮಾಡಬಾರ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಧರ್ಮವನ್ನು ಬಿಟ್ಟು ಮಾನವೀಯತೆಯ ನೆಲೆಯಲ್ಲಿ ಒಂದು ಜೀವಿಸುವಂಥ ವಾತಾವರಣ ಬರಲಿ. ವ್ಯಾಪಾರ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಬಹುಶಃ ಒಂದು 10, 15, 20, 25, 30 ಕಿಡಿಗಳಿಂದ ಆಗುವಂಥ ಕೃತ್ಯ ನಮ್ಮ ಸಮಾಜಕ್ಕೆ ಅದು ಯಾವತ್ತೂ ಕೂಡ ಕಪ್ಪು ಚುಕ್ಕೆ ಆಗದಿರಲಿ. ಈ ಸಮಾಜದಲ್ಲಿ ಶಾಂತಿ ನೆಲೆಸಲಿ. ಇಂಥ ಸಂಸ್ಥೆಗಳು ಇನ್ನೂ ಕೂಡ ಬೆಳೆಯಲಿ ಅಂತ ಹೇಳಿಕೊಂಡು ನಮ್ಮ ಪಡಂಗಡಿ ಗ್ರಾಮಕ್ಕೆ ಯಾವತ್ತೂ ಕೂಡ ಒಂದು ಹೆಮ್ಮೆಯಾದಂಥ ರಜಾಕ್ರಮವನ್ನು ಅಭಿನಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇವೆ. ಇವತ್ತು ಪ್ರವೀಣ್ ಅವರು ಪ್ರಸ್ತಾಪ ಮಾಡಿದ ಹಾಗೆ ಇವತ್ತು ಜಿಲ್ಲೆಯಲ್ಲಿ ಎಂಥದ್ದೇ ಒಂದು ಅಹಿತಕರ ಘಟನೆ ನಡೆಯುವಂಥ ಅಥವಾ ನಡೀತಾ ಇರುವಂಥ ಸನ್ನಿವೇಶಗಳೇ ಇರಲಿ, ಮನೆಯಿಂದ ನಾವು ಹೊರಗೆ ಬಂದರೆ ಮತ್ತೆ ಮನೆಗೆ ಸೇರ್ತವೋ ಇಲ್ವಾ ಅನ್ನೋಂಥ ಪರಿಸ್ಥಿತಿ ಜಿಲ್ಲೆಯಲ್ಲಿ ಇದೆ. ಆದರೆ ಇವತ್ತು ಇಡೀ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಂದು ಮಾದರಿ ಆದರ್ಶವನ್ನು ಅಬ್ದುಲ್ ರಜಾಕ್ ಮತ್ತು ಸಚಿನ್ ಸುಂದರಗೌಡ ಅವರು ಇಲ್ಲಿ ವೇದಿಕೆ ಮೂಲಕ ಮತ್ತೊಮ್ಮೆ ತೋರಿಸಿಕೊಟ್ಟಿದ್ದಾರೆ. ಮತ್ತು ನೀವೆಲ್ಲ ಸೇರಿದ್ರಿಂದ ಈ ಸಮಾರಂಭ ಅತ್ಯಂತ ಯಶಸ್ವಿಯಾಗಿದೆ. ಮುಂದೆ ಈ ಸಂಸ್ಥೆ ಬೆಳವಣಿಗೆಯಲ್ಲೂ ಕೂಡ ನೀವೆಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿಯೊಂದಿಗೆ ನೀವು ಸಹಕರಿಸಬೇಕು ಅಂತ ಹೇಳುವ ವಿನಂತಿಯನ್ನು ಕೂಡ ಮಾಡ್ತಾ, ಮತ್ತೊಮ್ಮೆ ಈ ಸಮಾರಂಭದಲ್ಲಿ ನಮ್ಮ ಆಹ್ವಾನವನ್ನು ಮನ್ನಿಸಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರುಗಳಿಗೆ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಗೌರವಾನ್ವಿತ ಸಭಾಸದರಿಗೆ ನಲ್ಮೆಯ ನಮಸ್ಕಾರಗಳನ್ನು, ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಉಪಹಾರ ಸ್ವೀಕರಿಸದೇ ಇರುವವರು ದಯಮಾಡಿ ನಮ್ಮ ಉಪಹಾರವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ದಿ ನ್ಯೂಸ್ ಚಾನೆಲ್ನ ಚೀಫ್ ಆ್ಯಂಕರ್ ಆಗಿರುವವರು ಶ್ರೇಯಾ ಶೆಟ್ಟಿ ಅವರ ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ರಜಾಕ್ ಅವರು ಮತ್ತು ಅವರ ಮಕ್ಕಳು ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮಿಶ್ರಿಯಾ ದಯಮಾಡಿ ಬನ್ನಿ. ರಜಾಕ್ ಅವರ ಪುತ್ರಿ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಮಾರಂಭ ಮುಕ್ತಾಯ ಆಗಿದೆ. ಧನ್ಯವಾದಗಳು ಸರ್. ಶ್ರೇಯಾ ಅವರು ಇಲ್ಲಿಗೆ ಬರ್ತಾಯಿದ್ರು, ಆದರೆ ಪ್ರಕೃತಿ ವಿಕೋಪಗಳು ತಾಲೂಕಿನಲ್ಲಿ ಅಲ್ಲಲ್ಲಿ ನಡೀತಾ ಇದ್ದ ಒಂದು ಮನೆ ಕುಸಿತ ಆಗಿರುವಂಥ ಜಾಗಕ್ಕೆ ಅವರು ವಿಶೇಷ ವರದಿಗಾರರಾಗಿ ತೆರಳಬೇಕಂತ ಅನಿವಾರ್ಯತೆ ಇದ್ದದಿಂದ ಅಲ್ಲಿ ಹೋಗಿದ್ದರು. ಅವರ ಆಗಮನವನ್ನು ನಾವು ಗೌರವಿಸ್ತಾ ಇದ್ದೇವೆ. ಶ್ರೇಯಾ ಶೆಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು.